हरे कृष्ण। हरे कृष्ण माता जी। हरे कृष्ण माता जी। हरे कृष्ण। हरे कृष्ण। हरे कृष्ण माता जी। हरे कृष्ण। हरे कृष्ण माता जी। हरे कृष्ण। जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद। जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद। जय जय श्री चैतन्य जय नित्यानंद, जय अद्वैत चंद्र जय गौर भक्त वृंद। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकम्। वन्देऽहं श्रीगुरोः श्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्ण चैतन्यदेवं श्रीराधा कृष्ण पादान् सहगणललिता श्रीविशाखान्वितांश्च। हे कृष्णा करुणा सिन्धो दीनबन्धो जगत्पते गोपेशा गोपिका कान्ता राधाकान्ता नमोऽस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम 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 हरे हरे। हरे कृष्ण 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 हरे हरे, हरे राम राम हरे हरे। श्री राधा गोविंद की जय, श्री श्री गौरनिताय की जय, श्रील प्रभुपाद की जय, श्री चैतन्य महाप्रभु की जय। हरे कृष्ಣ। ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಶ್ರೀ ಇಸ್ಕಾನ್ ಮಂಗಳೂರು ಇವರು ಆಯೋಜಿಸಿರುವ ಶ್ರೀ ಚೈತನ್ಯ ಶಿಕ್ಷಾಮೃತ ತರಗತಿಗೆ ಸ್ವಾಗತ. ಇವತ್ತು ಅಧ್ಯಾಯ 20 ವೇದಾಂತ ಅಧ್ಯಯನದ ಗುರಿ, ಇದರ ಮುಂದುವರಿದ ಭಾಗ. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ನಾವು ಇವತ್ತು ವೇದಾಂತ ಅಧ್ಯಯನದ ಗುರಿ, ಇದರ ಮುಂದುವರಿದ ಭಾಗದಲ್ಲಿ ಭಗವಂತನ ಶಕ್ತಿಗಳ ಬಗ್ಗೆ ನೋಡಲಿದ್ದೇವೆ. ಭಗವಂತನಿಗೆ ಅನೇಕ ಶಕ್ತಿಗಳಿವೆ, ಅಚಿಂತ್ಯ. ಭಗವಂತನಿಗೆ ಎಷ್ಟು ಶಕ್ತಿ ಇದೆ ಅದನ್ನ ನಾವು ಊಹಿಸ್ಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಆದರೂ ಕೂಡ ಆ ಪರಮಪ್ರಭುವಿನ ಶಕ್ತಿಯನ್ನು 3 ಭಾಗಗಳಾಗಿ ವಿಂಗಡಿಸಲಾಗಿದೆ. ಪರಾಶಕ್ತಿ, ಕ್ಷೇತ್ರಜ್ಞ ಮತ್ತು ಅವಿದ್ಯ. ಇದನ್ನ ವಿಷ್ಣು ಪುರಾಣದಲ್ಲಿ ಹೀಗೆ ಈ ಶ್ಲೋಕ ಹೇಳಲಾಗಿದೆ. ವಿಷ್ಣು ಶಕ್ತಿ ಪರ ಪ್ರೋಕ್ತ
ಕ್ಷೇತ್ರಜ್ಞಾಖ್ಯ ತದಾ ಪರ ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿ ಈಷ್ಯತೆ. ಅಂದ್ರೆ ಇಲ್ಲಿ ಪರಾಶಕ್ತಿ, ಕ್ಷೇತ್ರಜ್ಞ ಮತ್ತು ಅವಿದ್ಯ ಇದಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಪರಾಶಕ್ತಿ ಅಂದ್ರೆ ಏನು? ಹರೇ ಕೃಷ್ಣ. ಆಧ್ಯಾತ್ಮಿಕ ಶಕ್ತಿ. ಪರಾಶಕ್ತಿ. ಕ್ಷೇತ್ರಜ್ಞ ಅಂದ್ರೆ ಏನು? ವ್ಯಕ್ತಿಯ. ಹರೇ ಕೃಷ್ಣ. ಕ್ಷೇತ್ರಜ್ಞ ಒಬ್ಬ ವ್ಯಕ್ತಿಯ ಶಕ್ತಿ. ಅವಿದ್ಯಾ ಅಂದ್ರೆ ಏನು? ಮಾಯೆ. ಹರೇ ಕೃಷ್ಣ. ಕೃಷ್ಣ ಇಲ್ಲದೆ ಇರೋದು. ಮಾಯೆ. ಈಗ ಪರಾಶಕ್ತಿ. ಐಕ ವಿದ್ಯೆ ಮಾತಾಜಿ. ಹರೇ ಕೃಷ್ಣ. ಅವಿದ್ಯೆ ಅಂದ್ರೆ ಐಕ ವಿದ್ಯೆ. ಹರೇ ಕೃಷ್ಣ. ಇಲ್ಲಿ ಪರಾಶಕ್ತಿ ಅಂದ್ರೆ ಏನು ಅಂತ ನೋಡೋಣ. ಪರಾಶಕ್ತಿ ಅಂತಂದ್ರೆ ಭಗವಂತನ ಅಂತರಂಗ ಶಕ್ತಿ. ಸೊ ಪ್ರಭುವಿನ ಅಂತರಂಗ ಶಕ್ತಿ ಅಂದ್ರೆ ಕೃಷ್ಣನ ರೂಪ, ಗುಣ, ಲೀಲ, ಅವನ ಪರಿವಾರ ಎಲ್ಲವೂ ಕೂಡ ಈ ಪ್ರಭುವಿನ ಅಂತರಂಗ ಶಕ್ತಿ. ಭಗವಂತ ಈ ಲೋಕಕ್ಕೆ ಬರ್ತಾನೆ ಅಥವಾ ಬೇರೆ ಬೇರೆ ಲೋಕಗಳಿಗೆ ಹೋಗ್ತಾನೆ, ಅದು ಯಾವಾಗ ಅವನು ಅವತಾರದಿಂದ ಬೇರೆ ಬೇರೆ ಲೋಕಗಳಿಗೆ ಹೋದಾಗ ಕೂಡ ಅವನ ಅಂತರಂಗ ಶಕ್ತಿಯಿಂದನೇ ಹೋಗ್ತಾನೆ. ಇಲ್ಲಿಗೆ ಈ ಐಹಿಕ ಲೋಕಗಳಿಗೆ ಅವತಾರ ಎತ್ತಿದಾಗ ಅಂತರಂಗ ಶಕ್ತಿಯಿಂದ ಬರ್ತಾನೆ. ಸೊ ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದೆ. ಅಜೋಪಿ ಸನ್ ಅವ್ಯಯಾತ್ಮ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಾಂ ಅಧಿಷ್ಠಾಯ ಸಂಭವಾಮಿ ಆತ್ಮಮಾಯೆಯ. ಇಲ್ಲಿ ಆತ್ಮಮಾಯೆ ಅಂದ್ರೆ ಅದು ಅಂತರಂಗ ಶಕ್ತಿ. ಹಾಗಾಗಿ ಭಗವಂತ ತನ್ನ ಅಂತರಂಗ ಶಕ್ತಿಯಿಂದ ಐಹಿಕ ಲೋಕಗಳಿಗೆ ಅವತಾರ ಮಾಡಿ ಬರ್ತಾನೆ. ಅಂದ್ರೆ ನಾವು ಹೇಗೆ ಬರ್ತೇವೆ ಐಹಿಕ ಲೋಕಕ್ಕೆ? ನಾವು ಬಲವಂತವಾಗಿ ಐಹಿಕ ಲೋಕಕ್ಕೆ ಬರ್ತೇವೆ ಮತ್ತು ಐಹಿಕ ಶಕ್ತಿಯಿಂದ ನಾವು ಜನ್ಮವನ್ನು ಪಡಿತೇವೆ. ಭಗವಂತನ ಜನ್ಮ ಹಾಗಲ್ಲ. ಸೊ ಅದಕ್ಕಾಗಿ ಜನ್ಮ ಕರ್ಮ ಚಮೆ ದಿವ್ಯಂ ಯೋ ವೇತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮನ ವಿದ್ಯತೆ ಅಂತ ಹೇಳ್ತಾರೆ. ಹಾಗಾಗಿ ಭಗವಂತನ ಬಗ್ಗೆ ಯಾರಿಗೆ ಅವನ ಜನ್ಮ, ಅವನ ದಿವ್ಯ ಶಕ್ತಿ, ಅವನ ದಿವ್ಯ ಚಟುವಟಿಕೆಗಳನ್ನ ಯಾರು ತಿಳ್ಕೊಳ್ತಾರೆ ಅವರಿಗೆ ಪುನರ್ಜನ್ಮ ಇಲ್ಲ. ಅದರಿಂದ ಪರಾಶಕ್ತಿ ಹೇಳೋದು ತುಂಬಾ ಭಗವಂತನ ಅಂತರಂಗ ಶಕ್ತಿ. ಈಗ ಕ್ಷೇತ್ರಜ್ಞ ಅಂದ್ರೆ ಏನು? ಕ್ಷೇತ್ರಜ್ಞ ಶಕ್ತಿ ಅಂದರೆ ಜೀವಿಗಳ ಶಕ್ತಿ. ಸೊ ಜೀವಿಗಳ ಶಕ್ತಿ ಅಂದ್ರೆ ಪರಾಶಕ್ತಿಗೆ ಸೇರಿದ್ದು. ಯಾಕಂದ್ರೆ ಮಮೈವಾಂಶ ಜೀವಲೋಕೆ ಜೀವಭೂತಃ ಸನಾತನಃ ಅಂತ ಹೇಳಿದ್ದಾರೆ. ಅಂದ್ರೆ ಜೀವಿಗಳೆಲ್ಲ ಭಗವಂತನಿಂದ ಬಂದಿರತಕ್ಕಂತ ವಿಭಿನ್ನ ಅಂಶ. ಸೊ ಈ ವಿಭಿನ್ನ ಅಂಶ ಆಗಿರೋದ್ರಿಂದ ಅವರು ಪರಾಶಕ್ತಿಗೆ ಸೇರಿದವರು. ಆದರೆ ಈಗ ಐಹಿಕ ಪ್ರಪಂಚದಲ್ಲಿ ಇರೋದ್ರಿಂದ ಇದು ನಾವು ತಟಸ್ಥ ಶಕ್ತಿ. ಸೊ ತಟಸ್ಥ ಶಕ್ತಿ ಹೇಗೆ ಅಂತ ಕೇಳಿದ್ರೆ, ನಾವು ಮಾಯೆ ಹಿಡಿತದಿಂದ ಬಿಡಿಸ್ಕೊಂಡ್ರೆ ನಾವು ಮತ್ತೆ ನಮ್ಮ ಹಿಂದಿನ ಸ್ವರೂಪವನ್ನ ಪಡ್ಕೊಳ್ಬಹುದು. ಅಂದ್ರೆ ಆಧ್ಯಾತ್ಮಿಕ ಲೋಕಗಳಿಗೆ ನಾವು ಪ್ರವೇಶಿಸಬಹುದು. ಸೊ ಹಾಗಾಗಿ ಇಲ್ಲಿ ಕ್ಷೇತ್ರಜ್ಞ ಶಕ್ತಿ ಅಂದ್ರೆ ಜೀವಿ. ಈಗ ಅವಿದ್ಯಾ ಶಕ್ತಿ ಅಂದ್ರೆ ಏನು ನೋಡೋಣ. ಅವಿದ್ಯಾ ಶಕ್ತಿ ಅಂದ್ರೆ ಐಹಿಕ ಜಗತ್ತು ಅಥವಾ ಮಾಯೆ. ಸೊ ಈ ಐಹಿಕ ಶಕ್ತಿ ಅಥವಾ ಐಹಿಕ ಶಕ್ತಿ ಅಂದ್ರೆ ಅದು ಭಗವಂತನ ಬಾಹ್ಯ ಶಕ್ತಿ, ಭಗವಂತನಿಂದ ಬೇರ್ಪಟ್ಟ ಬಾಹ್ಯ ಶಕ್ತಿ. ಸೊ ಇದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಭೂಮಿರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತೀಯಂ ಮೇ ಭಿನ್ನ ಪ್ರಕೃತಿರಷ್ಟದ. ಅಂದ್ರೆ ಈ ಐಹಿಕ ಶಕ್ತಿ ಇದರಲ್ಲಿ ಪಂಚಮಹಾಭೂತಗಳು ಭೂಮಿ, ಅಗ್ನಿ, ನೀರು, ವಾಯು, ಆಕಾಶ ಮತ್ತೆ 3 ಸೂಕ್ಷ್ಮ ಶಕ್ತಿಗಳು ಅಂದ್ರೆ ಬುದ್ಧಿ, ಮನಸ್ಸು ಮತ್ತು ಅಹಂಕಾರ. ಇದೆಲ್ಲವೂ ಕೂಡ ಭಗವಂತನಿಂದಲೇ ಹೊರಹೊಮ್ಮುತ್ತದೆ. ಸೊ ಹಾಗಾಗಿ ಇದು ಮಾಯೆ ಅಥವಾ ಅವಿದ್ಯಾಶಕ್ತಿ. ಸೊ ಈ ಅವಿದ್ಯಾಶಕ್ತಿ ಹೇಗಿರುತ್ತೆ ಕೇಳಿದರೆ, ಅದಕ್ಕೆ ಇಂಡಿಪೆಂಡೆನ್ಸ್ ಇಲ್ಲ, ಅದಕ್ಕೆ ಸ್ವತಂತ್ರತೆ ಇಲ್ಲ. ಆದರೂ ಸ್ವತಂತ್ರವಾಗಿ ಕೆಲಸ ಮಾಡುತ್ತದೋ ಎಂಬಂತೆ ನಮಗೆ ಕಾಣುತ್ತದೆ. ಸೊ ಆದರೆ ಇದರ ಕೆಲಸ, ಐಹಿಕ ಶಕ್ತಿಯ ಕೆಲಸ ಏನು? ಹರೇ ಕೃಷ್ಣ. ಐಹಿಕ ಶಕ್ತಿಯ ಕೆಲಸ ಏನು?
ಹರೇ ಕೃಷ್ಣ. ಬಂಧನದಲ್ಲಿ ಇಡೋದು ಮಾತಾಜಿ. ಬಂಧನದಲ್ಲಿ ಸಂಬಂಧ ಮರಿತಾ ಇರೋದೆಲ್ಲ ಅಷ್ಟು. ಸೊ ಐಹಿಕ ಶಕ್ತಿ ಅಂತಂದ್ರೆ ಅದು ಜೀವಿಗಳನ್ನ, ಎಲ್ಲ ಜೀವಿಗಳನ್ನ ಭ್ರಮೆಗೊಳಿಸುತ್ತದೆ. ಸೊ ಐಹಿಕ ಶಕ್ತಿ ಜೀವಿಗಳನ್ನ ಭ್ರಮೆಗೊಳಿಸ್ತದೆ. ಸೊ ಈಗ ಭ್ರಮೆಗೊಳಿಸ್ತದೆ ಅಂದ್ರೆ ಈ ಭ್ರಮೆ ಹೇಗಾಗುತ್ತೆ ಅಂದ್ರೆ ಇದನ್ನೇ ನಾವು, ಇದು ವಾಸ್ತವಿಕ ಅಲ್ಲ, ಆದರೂ ಕೂಡ ಇದನ್ನೇ ನಾವು ವಾಸ್ತವಿಕ ಅಂತ ತಿಳ್ಕೊಳ್ತೇವೆ. ಸೊ ಹಾಗಾಗಿ ಇಲ್ಲಿ ಐಹಿಕ ಶಕ್ತಿಯಿಂದ ಏನಾಗುತ್ತೆ ಅಂತ ಕೇಳಿದ್ರೆ ನಮಗೆ ಸಂಪೂರ್ಣ ನಾವು ಕೃಷ್ಣನನ್ನ ಮರೆತು ಬಿಡುತ್ತೇವೆ, ಕೃಷ್ಣನನ್ನ ಕಂಪ್ಲೀಟ್ ಮರಿತೇವೆ. ಮತ್ತೆ ಹೇಗಾಗುತ್ತೆ ಕೇಳಿದ್ರೆ ನಮ್ಮ ಸಹಜ ಆ ಸ್ವರೂಪ ಅದನ್ನು ಕೂಡ ನಾವು ಮರೆತು ಬಿಡ್ತೇವೆ. ಜೀವೇರ ಸ್ವರೂಪ ಹೇ ಕೃಷ್ಣೇರ ನಿತ್ಯದಾಸ. ತಮ್ಮ ನಿಜವಾದ ಚಟುವಟಿಕೆ, ಅದು ಆತ್ಮದ ಚಟುವಟಿಕೆ, ಅದನ್ನು ಕೂಡ ಕಂಪ್ಲೀಟ್ ಮರೆತು ಬಿಡ್ತೇವೆ ಮತ್ತು ಮಾಯೆಯಿಂದ ನಾವು ದಿಗ್ಭ್ರಮೆಗೊಳ್ಳುತ್ತೇವೆ. ಸೊ ಹಾಗಾಗಿ ಇದು ಅಜ್ಞಾನ. ಇದಕ್ಕೆ ಅಜ್ಞಾನ ಅಂತ ಹೇಳ್ತಾರೆ. ಯಾಕೆಂದ್ರೆ ಈ ಐಹಿಕ ಶಕ್ತಿ ಸ್ವತಂತ್ರವಾಗಿಲ್ಲ. ಐಹಿಕ ಶಕ್ತಿ ಭಗವಂತನ ಭಗವಂತನ ಶಕ್ತಿಯ ಕಂಟ್ರೋಲ್ ಅಲ್ಲಿ ಇದ್ದಾಳೆ, ಭಗವಂತನ ಕಂಟ್ರೋಲ್ ಅಲ್ಲಿ ಇದ್ದಾಳೆ. ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದೆ, ದೇವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇ ತಾಂ ತರಂತಿತೆ. ಸೊ ಹಾಗಾಗಿ ಈ ಐಹಿಕ ಶಕ್ತಿ ತುಂಬಾ ಸ್ಟ್ರಾಂಗ್, ಮಾಯೆ ತುಂಬಾ ಸ್ಟ್ರಾಂಗ್, ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ ಜೀವಿಗಳನ್ನ, ಜೀವಾತ್ಮರನ್ನ, ಮತ್ತು ಭ್ರಮೆಗೆ ಒಳಪಡಿಸ್ತಾಳೆ. ಹಾಗಾಗಿ ಇದರಿಂದ ಈ ಮುಷ್ಟಿಯಿಂದ, ಕಪಿ ಮುಷ್ಟಿಯಿಂದ ಬಿಡಿಸ್ಕೊಳ್ಳೋದು ಹೇಗೆ ಕೇಳಿದ್ರೆ ಭಗವಂತನಿಗೆ ನಾವು ಶರಣಾಗ್ಬೇಕು. ಯಾಕೆಂದ್ರೆ ಭಗವಂತನ ಅಡಿಯಲ್ಲಿ ಅವಳು ಕೆಲಸ ಮಾಡ್ತಾಳೆ. ಸೊ ಇದು ಈ ರೀತಿಯಾಗಿ 3 ಮುಖ್ಯ ಶಕ್ತಿಗಳು, ಭಗವಂತನ ಮುಖ್ಯ ಶಕ್ತಿಗಳು. ಇದನ್ನ ಈಗ ನಾವು ತಿಳ್ಕೊಂಡ್ಮೇಲೆ ನಮಗೆ ಈಗ ನಾಸ್ತಿಕವಾದಿಗಳು ಏನ್ ಹೇಳ್ತಾರೆ ಅಂತ ನೋಡೋಣ. ಈಗ ವ್ಯಕ್ತಿ ಇನ್ನೊಂದು ವಿಚಾರ, ವ್ಯಕ್ತಿ ತನ್ನ ವಾಸ್ತವ ಸ್ಥಾನ ಅಂದ್ರೆ ಮರೆತು ಬಿಟ್ಟಿರ್ತಾನೆ. ಪರಮಾತ್ಮ ವಾಸ್ತವ ಸ್ಥಾನ ವ್ಯಕ್ತಿ ಇದು ಏನು? ಹರೇ ಕೃಷ್ಣ. ಒಬ್ಬ ಜೀವಾತ್ಮನ ವಾಸ್ತವ ಸ್ಥಾನ ಏನು? ಹರೇ ಕೃಷ್ಣ. ನಿತ್ಯದಾಸ. ಭಗವಂತನ ನಿತ್ಯದಾಸ. ಜೀವೇರ ಸ್ವರೂಪ ಹೇ ಕೃಷ್ಣೇರ ನಿತ್ಯದಾಸ. ಇದನ್ನ ಮರಿತಾರೆ. ಭಗವಂತನಿಗೆ ಜೊತೆ ಸಂಬಂಧ ಇದೆ ನಮಗೆ. ಯಾವ ಸಂಬಂಧ? ಭಗವಂತ ನಮ್ಮ ಒಡೆಯ ಮತ್ತು ನಾವು ಅವರ ಸೇವಕರು, ಇದು ಸಂಬಂಧ. ಏಕಲೇ ಕೃಷ್ಣ, ಏಕಲೇ ಈಶ್ವರ ಕೃಷ್ಣ, ಆರಸಭ ಭೃತ್ಯ. ಸೊ ಈ ಸಂಬಂಧ ಇದೆ ನಮಗೆ. ಅವನು ನಮ್ಮ ಪರಮಪಿತ. ಸೊ ಈ ಸಂಬಂಧನ ನಾವು ಮರೆತು ಬಿಡ್ತೇವೆ. ಯಾಕೆ ಮರಿತೇವೆ? ಮಾಯೆ ನಮ್ಮನ್ನು ದಿಗ್ಭ್ರಮೆಗೊಳಿಸ್ತಾಳೆ. ಸೊ ಹಾಗಾಗಿ ಇದು ಅವಿದ್ಯಾ, ಇದು ಅವಿದ್ಯಾ. ಸೊ ಈ ಅವಿದ್ಯೆಯಿಂದ ಜನ ಏನ್ ತಿಳ್ಕೊಳ್ತಾರೆ ಅಂದ್ರೆ, ಅವಿದ್ಯೆ ಇಲ್ಲಿದ್ದಾಗ ಹೇಗಾಗತ್ತೆ ಕೇಳಿದ್ರೆ, ಅಂದ್ರೆ ಇದು ಎಲ್ಲ ಐಹಿಕ ಲೋಕದಲ್ಲಿ ಇರ್ತಕ್ಕಂಥ ಐಹಿಕ ಸುಖ, ಚಪ್ಪಲ ಸುಖ, ಇದೇ ನಿಜವಾದ ಸುಖ ಅಂತ ತಿಳಿತಾರೆ. ಮತ್ತು ಹೇಗಾದರೂ ಮಾಡಿ ಕಷ್ಟಪಟ್ಟು ದುಡಿಯಿರಿ, ಚೆನ್ನಾಗಿ ಅಂದ್ರೆ ಸುಖವನ್ನು ಅನುಭೋಗಿಸಿ, ಇದನ್ನ ಹೇಳ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲಿ ಚಾರ್ವಾಕ್ ಒಬ್ಬವನು, ಅವನು ನಾಸ್ತಿಕವಾದ ಹಾಕಿದ್ದಾನೆ. ಋಣಂ ಕೃತ್ವ ಘೃತಾಂ ಋಣಂ ಕೃತ್ವ ಘೃತಾಂ ಪಿಬೆ ಯಾವಜ್ಜೀವೆ ಸುಖಂ ಜೀವೆ. ಅಂದ್ರೆ ಹೇಗಾದ್ರೂ ಮಾಡಿ ನೀನು ಹಣ ಸಂಪಾದನೆ ಮಾಡು, ಚೆನ್ನಾಗಿ ತಿನ್ನಿ, ಮತ್ತೆ ಅಂದ್ರೆ ಇಲ್ಲಿ ಚೆನ್ನಾಗಿ ತಿನ್ನಿ, ಸುಖವಾಗಿರಿ. ಯಾಕೆಂತಂದ್ರೆ ಈ ಶರೀರ ಸಮಾಪ್ತಿ ಆದ ಮೇಲೆ ಎಲ್ಲವೂ ಮಾಯವಾಗಿ ಮುಗಿದು ಹೋಗುತ್ತದೆ. ಈ ಸಿದ್ಧಾಂತ ಇದು ಚಾರ್ವಾಕ್ ಸಿದ್ಧಾಂತ. ಇದು ಅಜ್ಞಾನ. ಇದೇನಿದು? ಅಜ್ಞಾನ. ಯಾಕೆ ಅಜ್ಞಾನ ಅಂತ ಹೇಳ್ತಾರೆ ಅಂತಂದ್ರೆ, ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ? ಅವ್ರೇನ್ ಹೇಳ್ತಾರೆ, ಈಗೆಲ್ಲ ನೀವು ಈ ರೀತಿಯಾಗಿ ಶರೀರ ಇದ್ದಾಗ ಚೆನ್ನಾಗಿ ತಿನ್ನಿರಿ, ದುಡಿಯಿರಿ, ಚೆನ್ನಾಗಿ ತಿನ್ನಿ, ಹೇಗಾದ್ರೂ ಸಂಪಾದನೆ ಮಾಡಿ ಹಣ ತಿಂದಿ, ಮತ್ತೆ ಸುಖವಾಗಿರಿ ನೀವು, ಐಹಿಕ ಸುಖ. ಆಮೇಲೆ ಗೊತ್ತಿಲ್ಲ ಏನಾಗತ್ತೆ, ಆಮೇಲೆ ಎಲ್ಲ ಮುಗಿದು ಹೋಗುತ್ತೆ ಅಂತ ಹೇಳ್ತಾರೆ. ಅದು ನಾಸ್ತಿಕವಾದ. ಈಗ ಭಗವದ್ಗೀತೆ ಏನ್ ಹೇಳ್ತದೆ? ತಥಾ ದೇಹಾಂತರ ಪ್ರಾಪ್ತಿ. ಯಾವಾಗ ದೇಹಾಂತರ ಪ್ರಾಪ್ತಿ ಆಗತ್ತೆ? ನಮ್ಮ ಶರೀರ ಅಳಿದ ಮೇಲೆ ಮತ್ತೊಂದು ಶರೀರ ಸಿಕ್ಕತ್ತೆ. ಸೊ ಹಾಗಾಗಿ ಏನು ಇಲ್ಲ, ಎಲ್ಲ ಮುಗಿದು ಹೋಯ್ತು ಹೇಳೋದಿಲ್ಲ. ದೇಹಿನೋ ಅಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ.
ಸೊ ಹಾಗಾಗಿ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ, ಎಲ್ಲ ಈ ಐಹಿಕ ಶರೀರ ಅದು ನಾಶವಾದ ಮೇಲೆ ಮತ್ತೊಂದು ಶರೀರ ಜೀವಾತ್ಮಕ್ಕೆ ಸಿಕ್ಕುತ್ತದೆ. ಸೊ ಹಾಗಾಗಿ ಇದು ನಿಜವಾದ ಜ್ಞಾನ, ಆತ್ಮಜ್ಞಾನ. ಸೊ ಈ ಆತ್ಮಜ್ಞಾನ ಜನರಿಗೆ ಇಲ್ಲ. ಸೊ ಜನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾರೆ, ಈ ಐಹಿಕ ಲೋಕ, ಅದರ ಚಟುವಟಿಕೆಗಳು, ಇದನ್ನೆಲ್ಲ ಇದೇ ನಿಜ ಅಂತ ತಿಳ್ಕೊಂಡಿದ್ದಾರೆ. ಸೊ ಇದನ್ನೇ ಅವಿದ್ಯಾ ಸಂಜ್ಞಾನ್ಯ ಅಂತ ಕರೀತಾರೆ. ಇಲ್ಲಿ ನೋಡಿ ಹೇಳಿದ್ದಾರೆ, ವಿಷ್ಣು ಶಕ್ತಿ ಪರ ಪ್ರೋಕ್ತ ಕ್ಷೇತ್ರಜ್ಞಾಖ್ಯಾತದ ಪರ ಅವಿದ್ಯಾ ಕರ್ಮ ಸಂಜ್ಞಾನ್ಯ ತೃತೀಯ ಶಕ್ತಿರಿಷ್ಯತೆ. ಅವಿದ್ಯಾ ಕರ್ಮ ಸಂಜ್ಞಾನ್ಯ ಅಂದ್ರೆ ಈ ರೀತಿಯಾಗಿ ಈ ಐಹಿಕ ಲೋಕ ಮತ್ತು ಇದರ ಚಟುವಟಿಕೆಗಳು, ಇದನ್ನ ನಿಜ ಅಂತ ತಿಳ್ಕೊಂಡ್ಬಿಡುದು, ಅದೇ ಅವಿದ್ಯಾ. ಈಗ ಜೀವಾತ್ಮರು ಭಗವಂತನ ಪರಮ ಪ್ರಭುವಿನ ಶಕ್ತಿ, ಅದೇ ನಾವು ನೋಡಿದ್ದೇವೆ. ಯಾವ ಶಕ್ತಿ? ಕ್ಷೇತ್ರಜ್ಞ ಶಕ್ತಿ. ಅವರು ಭಗವಂತನ ಸೂಕ್ಷ್ಮಾತಿ ಸೂಕ್ಷ್ಮ ಭಾಗ, ಅಂದ್ರೆ ಮಮೈವಾಂಶೋ ಜೀವಲೋಕೆ ಜೀವಭೂತಃ ಸನಾತನಃ, ನನ್ನ ಅಂಶ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಆದ್ರೆ ಯಾವ ಅಂಶ? ಸೂಕ್ಷ್ಮಾತಿ ಸೂಕ್ಷ್ಮ ಅಂಶ. ಭಗವಂತ ವಿಭು, ಜೀವಾತ್ಮ ಅಣು. ಸೊ ಈ ಸೂಕ್ಷ್ಮಾತಿ ಸೂಕ್ಷ್ಮ ಅಣು ಜೀವಾತ್ಮ ಅಂದ್ರೆ, ಸೊ ದ ಸುಪ್ರೀಂ ಲಾರ್ಡ್ ಈಸ್ ಇನ್ಫಿನೈಟ್. ಸೊ ಲಿವಿಂಗ್ ಎಂಟಿಟೀಸ್ ಆರ್ ಇನ್ಫಿನಿಟಿಸ್ಮಲ್. ಸೊ ಹಾಗಾಗಿ ಇದನ್ನ ಜೀವಿ ಇಲ್ಲಿ ಭಗವಂತನಿಗೆ ಆಗ್ಲಿಕ್ಕೆ ಸಾಧ್ಯವಾ? ಹರೇ ಕೃಷ್ಣ, ಆಗಲ್ಲ ಮಾತಾಜಿ. ಆಗಲ್ಲ. ಸೊ ಹೀಗಾಗಿ ಇಲ್ಲಿ ಅಜ್ಞಾನ ಇದೆ. ಏನ್ ಅಜ್ಞಾನ ಇದೆ? ಈ ಅಜ್ಞಾನ ಇದ್ದಾಗ ಅಜ್ಞಾನವನ್ನ ಕಳಿಲಿಕ್ಕಾಗಿ ಭಗವಂತ ಬರ್ತಾನೆ. ಅಜ್ಞಾನ ಇದ್ದಾಗ ಏನಾಗುತ್ತೆ? ಅಜ್ಞಾನದಿಂದ ಎಲ್ಲ ಒಂದು ಇದು ಎಲ್ಲ ನಮ್ಮ ಅಜ್ಞಾನದಿಂದಲೇ ನಮ್ಗೆ ಏನಾಗುತ್ತೆ ಅಂತಂದ್ರೆ ಎಲ್ಲ ಅಧರ್ಮ ಉತ್ಪನ್ನ ಆಗ್ತದೆ, ಅಧಾರ್ಮಿಕ ಕೆಲಸಗಳು ಆಗುತ್ತದೆ. ಸೊ ಅದನ್ನ ಕಳಿಲಿಕ್ಕೆ ಭಗವಂತ ಬರ್ತಾನೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ ಅಂತಂದ್ರೆ, ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಮಾಯಾವಾದಿ ಸನ್ಯಾಸಿಗಳ ಜೊತೆ ಮಾತಾಡ್ತಾ ಇದ್ದಾರೆ, ಶ್ರೀ ಪ್ರಕಾಶಾನಂದ ಜೊತೆ. ಸೊ ಅವರು ಹೇಳಿರ್ತಕ್ಕಂಥ ಇಲ್ಲ ತತ್ವಬೋಧನೆಗಳು. ಇದು ಶ್ರೀ ಚೈತನ್ಯ ಶಿಕ್ಷಾಮೃತ ಅಂದ್ರೆ ಟೀಚಿಂಗ್ಸ್ ಆಫ್ ಲಾರ್ಡ್ ಚೈತನ್ಯ. ಅವ್ರು ಏನ್ ಹೇಳಿದ್ದಾರೆ ಅಂತ ನೋಡೋಣ. ಇದನ್ನೆಲ್ಲ ಅವರೇ ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಅವರು ಬೋಧನೆಗಳಲ್ಲಿ ಅವರ ಮಾಯಾವಾದಿಗಳ ಸನ್ಯಾಸಿಗಳ ಜೊತೆ ಅವರು ಪ್ರಕಾಶಾನಂದರ ಜೊತೆ ಮಾತನಾಡಿದಾಗ ಹೇಳಿದ ಬೋಧನೆಗಳ ವಿಚಾರಗಳು ಇವೆಲ್ಲ. ಇಲ್ಲಿ ಮಾಯಾವಾದಿ ತತ್ವ ಏನ್ ಹೇಳ್ತದೆ ಕೇಳಿದ್ರೆ, ಈಗ ನಾವು ಭಗವದ್ಗೀತೆಯಲ್ಲಿ ನೋಡಿದ್ವಿ ನನ್ನ ಅಂಶ ಎಲ್ಲ ಜೀವಿಗಳು ಅಂತ ಹೇಳಿದ್ರು. ಆದ್ರೆ ಮಾಯಾವಾದಿದಲ್ಲಿ ಏನ್ ಹೇಳ್ತಾಗತ್ತ ತತ್ವ ಅಂದ್ರೆ, ಜೀವಿಗಳನ್ನ ಪ್ರಭುವಿನ ಸಮಾನ ಅಂತ ಹೇಳ್ತಾರೆ. ಮಾಯಾವಾದಿ ತತ್ವ ಎನ್ನುವುದು ಅದ್ವೈತ ತತ್ವ. ಏನದು ತತ್ವ ಮಾಯಾವಾದಿದು? ಹರೇ ಕೃಷ್ಣ. ಅದ್ವೈತ ತತ್ವ. ಅದ್ವೈತ ತತ್ವ ಅಂದ್ರೆ ಜೀವಿಗಳು ಪರಮಪ್ರಭು ಭಗವದ್ಗೀತೆಯಲ್ಲಿ ಏನ್ ಹೇಳ್ತದೆ? ಜೀವಿಗಳು ಪರಮಪ್ರಭುವಿನ ಶಕ್ತಿಗಳಲ್ಲಿ ಒಂದು. ಆದರೆ ಮಾಯಾವಾದ ತತ್ವ ಏನ್ ಹೇಳ್ತದೆ? ಜೀವಿಗಳು ಪ್ರಭುವಿಗೆ ಸಮಾನ, ಅಂದ್ರೆ ಅದ್ವೈತ, ಜೀವಿಯು ಪರಮಾತ್ಮನು ಒಂದೇ. ಸೊ ಅದನ್ನು ಹೇಳ್ತಾರೆ. ಸೊ ಇದೇ ಪ್ರಾಬ್ಲಮ್ಮು ಎಲ್ಲಿ? ಮಾಯಾವಾದದಲ್ಲಿ. ಸೊ ಅಂದ್ರೆ ಭಗವಂತನ ಮಹಿಮೆಗಳನ್ನು, ಅವನ ಪಾರಮ್ಯವನ್ನು ಅದು ಮುಚ್ಚಿಬಿಡುತ್ತದೆ. ಸೊ ಹಾಗಾಗಿ ಇಲ್ಲಿ ಭಗವಂತನ ಪಾರಮ್ಯವೇ ಇಲ್ಲ. ಆದರೆ ಎಲ್ಲಾ ವೈದಿಕ ಸಾಹಿತ್ಯದಲ್ಲಿ ಏನ್ ಹೇಳಿದೆ ಅಂತಂದ್ರೆ, ಎಲ್ಲಾ ವೈದಿಕ ಸಾಹಿತ್ಯಗಳಲ್ಲಿ ಜೀವತತ್ವಗಳನ್ನು ಭಗವಂತನ ಸೂಕ್ಷ್ಮಾತಿ ಸೂಕ್ಷ್ಮ ಭಾಗಗಳು ಅಂತ ಕರೆದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲಾ ವೈದಿಕ ಸಾಹಿತ್ಯಗಳು ಭಗವಂತನ ಸೂಕ್ಷ್ಮಾತಿ ಸೂಕ್ಷ್ಮ ಭಾಗ ಜೀವಿಗಳು ಅಂತ ಹೇಳಿದ್ದಾರೆ. ಅಂದ್ಮೇಲೆ ಭಗವಂತ ವಿಭು. ಸೊ ಹಾಗಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಶಂಕರಾಚಾರ್ಯರು ತಪ್ಪು ಅರ್ಥ ಮಾಡಿದ್ದಾರೆ. ಭಗವಂತನ ಅಂದ್ರೆ ಜೀವಾತ್ಮನು ಭಗವಂತನ ಆಧ್ಯಾತ್ಮಿಕ ಕಿಡಿ ಹೇಳೋದನ್ನ ತಪ್ಪರ್ಥ ಮಾಡಿ ಅವ್ರು ಏನ್ ಹೇಳಿದ್ದಾರೆ? ಭಗವಂತ ಬೇಕಂತಲೇ ಭಗವಂತನ ಸಮಾನ ಅಂತ ಪ್ರತಿಪಾದಿಸಿದರು. ಸೊ ಹಾಗಾಗಿ ಇದೇನಾಗಿದೆ ಅಂತಂದ್ರೆ, ಅನೇಕ ನಾಸ್ತಿಕರನ್ನ ಇದು ಏನ್ ಮಾಡಿದೆ ಅಂತಂದ್ರೆ, ಅದು
ಜನರು ನಾಸ್ತಿಕರಾಗ್ಲಿಕ್ಕೆ ಅದು ಸಹಾಯ ಮಾಡ್ತದೆ ಈ ತರ ತಪ್ಪಾರ್ಥ ಮಾಡೋದ್ರಿಂದ ಈ ಮಾಯಾವಾದಿ ಫಿಲಾಸಫಿ. ಸೊ ಈ ಮಾಯಾವಾದಿ ಫಿಲಾಸಫಿ ಭಗವಂತನ ಅಸ್ತಿತ್ವವನ್ನೇ ವಿರೋಧಿಸುತ್ತದೆ. ಸೊ ಹಾಗಾಗಿ ಇಲ್ಲಿ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ಮನುಷ್ಯ ಜೀವನದ ಗುರಿ ಅಂತಂದ್ರೆ ಭಗವಂತನಿಗೆ ಶರಣಾಗೋದು. ಸೊ ಅಂದ್ರೆ ಭಗವಂತನಿಗೆ ಶರಣಾಗು, ಭಗವಂತನ ಭಕ್ತನಾಗು. ಇದನ್ನ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು. ನನ್ನ ಭಕ್ತನಾಗು ಅಂತ ಹೇಳಿದ್ದಾನೆ ಭಗವದ್ಗೀತೆಯಲ್ಲಿ. ಮತ್ತೆ ನನಗೆ ಶರಣಾಗು ಹೇಳಿದ್ದಾರೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮಾಯಾವಾದಿಗಳು ಏನ್ ಹೇಳ್ತಾರೆ, ತಾವೇ ದೇವರಂತ ಹೇಳ್ತಾರೆ. ನಾನು ನಾರಾಯಣ, ನೀನು ನಾರಾಯಣ. ಸೊ ಹಾಗಾಗಿ ಇಲ್ಲಿ ಇದರಲ್ಲಿ ವ್ಯತ್ಯಾಸ ಬರ್ತದೆ. ಚೈತನ್ಯ ಮಹಾಪ್ರಭುಗಳು ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ವಿದ್ವಾಂಸರಾದ ಈ ವೈಷ್ಣವನ ಎದುರಿನಲ್ಲಿ ಮಾಯಾವಾದಿ ದಾರ್ಶನಿಕರು ಏನ್ ಮಾಡ್ತಾರೆ, ಅವರಿಗೆ ದಿಕ್ಕು ತೋರದವರಂತ ಆಗ್ತಾರೆ. ಯಾಕೆಂದ್ರೆ ಈ ಜೀವಿ ಬಂಧನಕ್ಕೆ ಯಾಕೆ ಕಾರಣ, ಇದನ್ನು ಮಾಯಾವಾದಿಗಳಿಗೆ ವಿವರಿಸ್ಲಿಕ್ಕೆ ಆಗೋದಿಲ್ಲಂತೆ. ಈಗ ಜೀವಿಗಳ ಬಂಧನಕ್ಕೆ ಕಾರಣ ಏನು? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಜೀವಿಗಳ ಬಂಧನಕ್ಕೆ ಕಾರಣ ಏನು? ಹರೇ ಕೃಷ್ಣ. ಓಕೆ, ಯಾರು ಹೇಳ್ತಾ ಇಲ್ಲ. ಇಲ್ಲಿ ನೋಡೋಣ. ಸೊ ಜೀವಿಗಳಿಗೆ ಏಕೆ ಬಂಧನ ಸ್ಥಿತಿ ಉಂಟಾಗಿದೆ ಅಂತ ಕೇಳಿದ್ರೆ ಅವರಿಗೆ ಏನ್ ಹೇಳ್ತಾರೆ, ಯಾರು ಮಾಯಾವಾದಿಗಳು, ಅಜ್ಞಾನದ ಫಲ ಅಂತ ಹೇಳ್ತಾರೆ. ಅಂತ ಹೇಳಿ ಅಷ್ಟೇ ಮುಗಿಸಿ ಬಿಡ್ತಾರೆ. ಆದ್ರೆ ಅವರ ತತ್ವ ಏನ್ ಹೇಳ್ತದೆ, ಜೀವಿಗಳು ಪರಮೋನ್ನತನಿಗೂ ವ್ಯತ್ಯಾಸ ಇಲ್ಲ. ಹಾಗಿದ್ಮೇಲೆ ಭಗವಂತನಿಗೆ ಅಜ್ಞಾನ ಇದೆಯಾ? ಹರೇ ಕೃಷ್ಣ. ಇಲ್ಲ. ಹಾಗಾದ್ರೆ ಜೀವಿಗಳಿಗೆ ಏಕೆ ಅಜ್ಞಾನ? ಇದನ್ನ ಮಾಯಾವಾದಿ ದಾರ್ಶನಿಕರು, ಅವರು ಮಾಯಾವಾದಿ ಫಿಲಾಸಫಿ ಅವರು ಹೇಳಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅವರಿಗೆ. ಯಾಕೆಂದರೆ ನಿಜ ಸ್ಥಿತಿ ಏನೆಂದರೆ, ಜೀವಿಗಳು ಪರಮಾತ್ಮನೊಂದಿಗೆ ಗುಣಾತ್ಮಕವಾಗಿ ಒಂದೇ ಇದ್ದರು ಅವರು ಸೂಕ್ಷ್ಮಾತಿ ಸೂಕ್ಷ್ಮ, ಅವರು ಅಪರಿಮಿತ ಅಲ್ಲ. ಅಂದ್ರೆ ಜೀವಿಗಳು ಭಗವಂತ ಗುಣದಲ್ಲಿ ಒಂದೇ. ಈಗ ನೋಡಿ, ನಾವು ಭಗವಂತ ಚಿನ್ನದ ಗಣಿ, ಜೀವಿ ಚಿನ್ನದ ಕಣ. ಭಗವಂತ ಸಮುದ್ರ ಅಂತ ತಿಳ್ಕೊಂಡ್ರೆ ಜೀವಾತ್ಮರು ಒಂದು ಸಮುದ್ರದ ನೀರಿನ ಹನಿ. ಸಮುದ್ರದ ಒಂದು ನೀರಿನ ಹನಿಗೂ ಸಮುದ್ರಕ್ಕೂ ಗುಣದಲ್ಲಿ ಏನಾದ್ರೂ ವ್ಯತ್ಯಾಸ ಇದೆಯಾ? ಇಲ್ಲ. ಬಂಗಾರದ ಗಣಿ ಇರ್ತದೆ, ಚಿನ್ನದ ಗಣಿ, ಅದಕ್ಕೂ ಮತ್ತು ಚಿನ್ನದ ಕಣಕ್ಕೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಇಲ್ಲ. ಆದ್ರೆ ವ್ಯತ್ಯಾಸ ಎಲ್ಲಿದೆ? ಗುಣದಲ್ಲಿ ವ್ಯತ್ಯಾಸ ಇಲ್ಲ, ಕ್ವಾಲಿಟಿನಲ್ಲಿ ವ್ಯತ್ಯಾಸ ಇಲ್ಲ, ಕ್ವಾಂಟಿಟಿನಲ್ಲಿ ವ್ಯತ್ಯಾಸ ಇದೆ. ಭಗವಂತ ಅಪರಿಮಿತ. ಚಿನ್ನದ ಗಣಿ ತುಂಬಾ ದೊಡ್ಡದಲ್ವಾ, ಕಣಕ್ಕೆ ಹೋಲಿಸಿದ್ರೆ ಅದು ಅಪರಿಮಿತ ಅಲ್ವಾ? ಹೌದು. ಮತ್ತೆ ಸಮುದ್ರ ಒಂದು ನೀರಿನ ಹನಿಗೆ ಹೋಲಿಸಿದ್ರೆ ಅಪರಿಮಿತ ಅಲ್ವಾ? ಹೌದು ಮಾತಾಜಿ. ಇದನ್ನ ಇದು ಅಂದ್ರೆ ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ದ ಸೇಮ್ ಥಿಯರಿ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಏನ್ ಹೇಳಿದ್ದಾರೆ, ಅವರು ಅಚಿಂತ್ಯ ಅಭೇದ ತತ್ವ, ಗುಣದಲ್ಲಿ ಒಂದೇ, ಪರಿಮಾಣದಲ್ಲಿ ಬೇರೆ. ಇದನ್ನ ಈ ಮಾಯಾವಾದಿಗಳು ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಜೀವಿಗಳು ಈಗ ಅಪರಿಮಿತರಾಗಿದ್ರೆ ಅಜ್ಞಾನ ಮುಸುಕುತ್ತಿತ್ತ? ಜೀವಿಗಳು ಭಗವಂತನಿಗೆ ಅಜ್ಞಾನ ಮುಸುಕುವುದಿಲ್ಲ. ಯಾಕೆ? ಭಗವಂತ ವಿಭು, ಅವನು ಅಪರಿಮಿತ, ಅವನಲ್ಲಿ ಏನಿದೆ? ಜ್ಞಾನ ಇದೆ. ಕೃಷ್ಣ ಸೂರ್ಯ ಸಮ ಮಾಯಾಹಿ ಅಂಧಕಾರ, ಜಹಾ ಕೃಷ್ಣ ಹೇ ತಾಹಿನಾಹಿ ಮಾಯರ ಅಧಿಕಾರ. ಕೃಷ್ಣ ಸೂರ್ಯನಂತೆ, ಆವಾಗಲೂ ಜಾಜ್ವಲ್ಯಮಾನ. ಅವನ ಹತ್ರ ಏನಾದ್ರೂ ಅಜ್ಞಾನ ಅಥವಾ ಅಂಧಕಾರ ಇದೆಯಾ ಕೃಷ್ಣ ಇದ್ದಲ್ಲಿ? ಇಲ್ಲ ಮಾತಾಜಿ. ಇಲ್ಲ. ಆದ್ರೆ ಅಂಧಕಾರ ಜೀವಿಗಳಲ್ಲಿ ಯಾಕಿದೆ? ಜೀವಿಗಳು ಸೂಕ್ಷ್ಮಾತಿ ಸೂಕ್ಷ್ಮ ಕಿಡಿ. ಈಗ ನೋಡಿ, ಭಗವಂತ ಒಂದು ದೊಡ್ಡ ಜಾಜ್ವಲ್ಯಮಾನ ಬೆಂಕಿ. ಹಿಂದಿನ ದಿನ ನಾವು ನೋಡಿದ್ದೇವೆ, ಭಗವಂತನನ್ನ ಬೆಂಕಿಗೆ ಹೋಲಿಸಿದ್ದಾರೆ. ಅಂದ್ರೆ ಉರಿಯುತ್ತಿರುವ ಜ್ವಾಲೆ ಬೆಂಕಿ. ಅದೇ ಈ ಜೀವಾತ್ಮ ಕಿಡಿ ಅಲ್ವಾ, ಸಣ್ಣ ಕಿಡಿ. ಬೆಂಕಿಲಿ ಕಿಡಿ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆ ಕಿಡಿ ಬೆಂಕಿಯಿಂದ ಹಾರಿದಾಗ ಅದ್ ನೆಲಕ್ಕೆ ಬಿದ್ದಾಗ ಅದೇನಾಗುತ್ತೆ? ಆರೋಗುತ್ತೆ ಮಾತಾಜಿ. ಆರೋಗುತ್ತೆ. ಅದೇ ತರ ಜೀವಾತ್ಮ ಭಗವಂತನಿಂದ
ಸಪರೇಟ್ ಆಗಿ ಸಣ್ಣ ಕಣ ಸಪರೇಟ್ ಆಗಿ ಹೊರಗೆ ಬಂದಾಗ ಅಲ್ಲಿ ಏನಾಗತ್ತೆ, ಅದು ಅಲ್ಲಿ ಅವನಿಗೆ ಅಜ್ಞಾನ ಮುಸುಕುತ್ತದೆ. ಯಾಕೆ? ಅದು ಐಹಿಕ ಪ್ರಪಂಚವನ್ನ ಪ್ರವೇಶ ಮಾಡ್ತದೆ ಅಲ್ವಾ. ಇಲ್ಲಿ ಅಜ್ಞಾನ, ಐಹಿಕದಲ್ಲಿ ಏನಿದೆ? ಅಂಧಕಾರ, ಅಜ್ಞಾನ ಇದೆ. ಆದ್ದರಿಂದ ಇಲ್ಲಿ ಮುಸುಕುತ್ತೆ. ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನೇ ಅಲ್ಲಿ ಅವನು ಅಪರಿಮಿತ, ಅವನು ವಿಭು. ಸೊ ಹಾಗಾಗಿ ಅಲ್ಲಿ ಅವನು ಜ್ಞಾನದ ಕಣಿ. ಸೊ ಹಾಗಾಗಿ ಅಲ್ಲಿ ಜ್ಞಾನದ ಗಣಿಯ ಭಗವಂತನಿಂದ ಜ್ಞಾನ ಎಲ್ಲದೂ 100% ಇದೆ. ಷಡೈಶ್ವರ್ಯ ಸಂಪನ್ನ ಅಲ್ವಾ. ಭಗವಂತನ ಷಡೈಶ್ವರ್ಯ ಇದೆ, ಜ್ಞಾನದ ಐಶ್ವರ್ಯ ಇದೆ. ಹಾಗಾಗಿ ಅವನಿಗೆ ಅಜ್ಞಾನ ಎಲ್ಲಿ ಇಲ್ಲ. ಸೊ ಆದ್ದರಿಂದ ಜೀವಿ ಸೂಕ್ಷ್ಮಾತಿ ಸೂಕ್ಷ್ಮ, ತುಂಬಾ ಚಿಕ್ಕ ಕಣ. ಆದ್ದರಿಂದ ಅವನನ್ನು ಅಪರಾಶಕ್ತಿಯ ಶಕ್ತಿ ಮುಸುಕುತ್ತದೆ. ಅಪರಾಶಕ್ತಿ ಏನದು? ಅವಿದ್ಯಾ, ಅಜ್ಞಾನ, ಮಾಯೆ. ಆಯ್ತಾ? ಅದ್ಯಾಕೆ ಮುಸುಕುತ್ತದೆ? ಜೀವಾತ್ಮನನ್ನು ಯಾಕೆ ಅದು ಮುಸುಕುತ್ತದೆ? ಕವರ್ ಮಾಡ್ತದೆ. ಮುಸುಕುವುದು ಅಂದ್ರೆ ಕವರ್ ಮಾಡೋದು. ಯಾಕೆ ಕವರ್ ಮಾಡ್ತದೆ? ಅಜ್ಞಾನ ತುಂಬಾ ಸೂಕ್ಷ್ಮ, ಸೂಕ್ಷ್ಮಾತಿ ಸೂಕ್ಷ್ಮ. ಅದಕ್ಕಾಗಿ ಅವನನ್ನ ಅಪರಾಶಕ್ತಿ ಅಂದ್ರೆ ಮಾಯಾಶಕ್ತಿ ಅದನ್ನ ಮುಸುಕುತ್ತದೆ. ಸೊ ಹಾಗಾಗಿ ಇಲ್ಲಿ ಮಾಯಾವಾದಿಗಳು ಏನ್ ಹೇಳ್ತಾರೆ ಅಂದ್ರೆ, ಅಪರಿಮಿತನನ್ನು ಅಜ್ಞಾನ ಹೇಗೆ ಮುಸುಕಿದೆ ಎಂಬುದನ್ನು ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಅವರು ಭಗವಂತನು ಈ ಲೋಕಕ್ಕೆ ಬಂದಾಗ ಅಂದ್ರೆ ದೇವರು ಈ ಲೋಕಕ್ಕೆ ಬಂದಾಗ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಮಾಯಾಲೋಕದ ಈ ಮಾಯೆಯ ಶಕ್ತಿಯಿಂದ ರೂಪಾಂತರ ಹೊಂದುತ್ತಾರೆ. ಇಲ್ಲಿ ಮಾಯೆಯ ರೂಪವನ್ನು ಪಡ್ಕೊಳ್ತಾರೆ, ಅಂದ್ರೆ ಈ ದೇಹವನ್ನು ಪಡ್ಕೊಳ್ತಾರೆ, ಐಕ ಅಂತ ಹೇಳ್ತಾರೆ. ಸೊ ಅಂದ್ರೆ ಅಜ್ಞಾನ ಮುಸುಕುತ್ತದೆ ಅಂತ ಹೇಳ್ತಾರೆ. ಯಾರಿಗೆ? ಅಪರಿಮಿತನಿಗೂ ಕೂಡ. ಇದನ್ನ ವಿವರಿಸ್ಲಿಕ್ಕೆ ಹೋದಾಗ ಮಾಯಾವಾದಿಗಳಿಗೆ ಮೂರ್ಖತನ, ಅಜ್ಞಾನ ಅವರಿಗೆ, ಅವರ ಅಜ್ಞಾನ, ಯಾರ ಅಜ್ಞಾನ? ಮಾಯಾವಾದಿಗಳ ಅಜ್ಞಾನ ಹೊರಬೀಳುತ್ತದೆ. ಇದು ತುಂಬಾ ಚೆನ್ನಾಗಿ ಪ್ರಭುಪಾದರು ಹೇಳ್ತಾ ಇದ್ದಾರೆ ನೋಡಿ. ಮಾಯಾವಾದಿಗಳು ನೋಡಿ, ಅಪರಿಮಿತ ಅಂದ್ರೆ ಯಾರು? ಪರಾತ್ಪರ ಸತ್ಯ. ಅವರಿಗೂ ಕೂಡ ಅಜ್ಞಾನ ಮುಸುಕ್ತದೆ ಅಂತ ಇವರು ಹೇಳ್ತಾರೆ. ಯಾಕೆ ಅಂತಂದ್ರೆ, ಇವರು ಇಲ್ಲಿ ಐಹಿಕ ಲೋಕಕ್ಕೆ ಬಂದಾಗ ಅವಕ್ಕೆ ಮುಸುಕ್ತದೆ ಭಗವಂತನಿಗೆ ಅಂತ ಹೇಳ್ತಾರೆ. ಅಂದ್ರೆ ಹೇಗೆ? ಇಲ್ಲಿ ಅವರು ಐಹಿಕದ ಶರೀರ ಪಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ ಅವ್ರು ಹೇಳಿದಾಗ ಅಲ್ಲಿ ಅದು ಮೂರ್ಖತನ, ಅದು ಅಜ್ಞಾನ, ಇದು ಹೊರಗೆ ಬೀಳ್ತದೆ ಅಂತ ಹೇಳ್ತಾರೆ ಪ್ರಭುಪಾದರು. ಸೊ ಹಾಗಾಗಿ ಅಪರಿಮಿತನಾದವನು ಅಜ್ಞಾನದ ಪ್ರಭಾವಕ್ಕೆ ಒಳಗಾಗುವ ಗುಣವನ್ನು ಹೊಂದಿದ್ದಾನೆ ಎಂದು ಹೇಳುವುದು ದೊಡ್ಡ ಅಪರಾಧ. ಈಗ ಇದು ಮಾಯಾವಾದಿಗಳು ಮಾಡ್ತಾ ಇದ್ದಾರೆ, ಇದನ್ನ ವಿವರಿಸ್ತಾ ಇದ್ದಾರೆ. ಅಂದರೆ ಅಪರಿಮಿತನು ಅಜ್ಞಾನದ ಪ್ರಭಾವಕ್ಕೆ ಅಂದ್ರೆ ಮಾಯೆಯ ಪ್ರಭಾವಕ್ಕೆ ಒಳಗಾಗ್ತಾನೆ, ಇದು ದೊಡ್ಡ ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಪರಮಪ್ರಭುವನ್ನ ಮಾಯಾವಾದಿ ದರ್ಶನದ ಕಟ್ಟಿನಲ್ಲಿ ಬಿಗಿಲಿಕ್ಕೆ ಶಂಕರರು ಪ್ರಯತ್ನ ಮಾಡಿದ್ರು. ಶಂಕರಾಚಾರ್ಯರು ಬಹಳ, ಅಂದ್ರೆ ಈ ಮಾಯಾವಾದಿ ದರ್ಶನ ತತ್ವ ಅಂದ್ರೆ ಅದ್ವೈತ ತತ್ವ. ಸೊ ಇದನ್ನ ಇದು ಅವರದ್ದು ತಪ್ಪೇನಲ್ಲ, ಸಾಕ್ಷಾತ್ ಶಿವನ ಅವತಾರ. ಅವರು ಹೀಗೆ ಯಾಕೆ ಮಾಡ್ಬೇಕಾಯ್ತಂದ್ರೆ, ಹಾಗೆ ಮಾಡ್ಲಿಕ್ಕೆ ಪ್ರಭುವೇ ಆಜ್ಞೆಯನ್ನು ಕೊಟ್ಟಿದ್ದಾರೆ. ಇದನ್ನು ಹಿಂದಿನ ಚಾಪ್ಟರ್ ನಲ್ಲಿ ನಾವು ನೋಡಿದ್ದೇವೆ. ಯಾಕೆಂದ್ರೆ ಶಂಕರಾಚಾರ್ಯರು ಮಾಡಿದ ಬೋಧನೆಗಳು ಆ ಹೊತ್ತಿನಲ್ಲಿ ಅಗತ್ಯವಾಗಿತ್ತು, ಹೊರತು ಅವೇ ಶಾಶ್ವತ ಸತ್ಯ ಅಲ್ಲ. ಇದನ್ನು ನಾವು ತಿಳಿದುಕೊಳ್ಬೇಕು, ಮನಗಾಣಬೇಕು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ವೇದಾಂತ ಸೂತ್ರ ಅದರ ಶಕ್ತಿಗೂ ಶಕ್ತಿ ಉಳ್ಳನಿಗೂ ನಡುವಿನ ವ್ಯತ್ಯಾಸವನ್ನು ವೇದಾಂತ ಸೂತ್ರವು ಪ್ರಾರಂಭದಿಂದಲೇ ಒಪ್ಕೊಂಡಿದೆ. ವೇದಾಂತ ಸೂತ್ರ ಅಂದ್ರೆ ವೇದಗಳು ಎಲ್ಲಿ ಅಂತ್ಯವಾಗುತ್ತೆ ಅಲ್ಲಿ ವೇದಾಂತ ಶುರುವಾಗತ್ತೆ. ಅಂದ್ರೆ ಶಕ್ತಿಗೂ ಶಕ್ತಿ ಉಳ್ಳವನು, ಶಕ್ತಿಯ ಹಿಂದೆ ಶಕ್ತಿಮಾನಿದ್ದಾನೆ, ಯಾವ ಶಕ್ತಿಯ ಹಿಂದೆ ಶಕ್ತಿಮಾನಿದ್ದಾನೆ. ಹಾಗಾಗಿ ಅಲ್ಲಿ ವ್ಯತ್ಯಾಸ ಇದೆ. ಸೊ ಇದನ್ನ ಜನ್ಮಾದಿ ಅಸ್ಯ ಹೇಳೋದು ವೇದಾಂತ ಸೂತ್ರ. ಅದಕ್ಕೆ ವ್ಯಾಖ್ಯಾನ ಈ ಶ್ರೀಮದ್ ಭಾಗವತ ಅದರ ಮೊದಲನೆಯ ಸ್ಕಂದ, ಮೊದಲನೆಯ ಅಧ್ಯಾಯದಲ್ಲಿ ಮೊದಲನೆಯ ಶ್ಲೋಕ, ಜನ್ಮಾದಸ್ಯ ಯಥಾ ಅನ್ವಯತ ಇತರತಶ್ಚ ಅಭಿಜ್ಞಾ ಸ್ವರಾಟ್. ಅದನ್ನು ಹೇಳಿದ್ದಾರೆ. ಅಸೋ ಜನ್ಮಾದಸ್ಯ ಅಂದ್ರೆ ಇಲ್ಲಿ ಶ್ರೀ ವೇದವ್ಯಾಸರು ಏನ್ ಹೇಳ್ತಾರೆ ಅಂದ್ರೆ, ಆಧ್ಯಾತ್ಮಿಕ ಮತ್ತು ಐಹಿಕ ಜಗತ್ತು ಇವೆಲ್ಲವೂ ಭಗವಂತನಿಂದ ಹೊರಬಂದಿದ್ದು. ಸೊ ದೃಗ್ಗೋಚರವಾದ ಐಹಿಕ ಜಗತ್ತು, ಆ ಎಲ್ಲ ಸೃಷ್ಟಿ ಸ್ಥಿತಿ ಲಯ ಎಲ್ಲದಕ್ಕೂ ಕಾರಣ ಕೃಷ್ಣ, ಭಗವಾನ್ ಶ್ರೀ ಕೃಷ್ಣ ಅಂತ ವೇದವ್ಯಾಸರು ಇದಕ್ಕೆ ಹೇಳ್ತಾ ಇದ್ದಾರೆ. ಸೊ ಎಲ್ಲದರ ಮೂಲ
ಇದನ್ನೇ ಏನ್ ಹೇಳ್ತಾರೆ ಅಂದ್ರೆ ಏಕದೇಶ ಸ್ಥಿತಯೋರ್ ಅಗ್ನೇರ್ ಜ್ಯೋತ್ಸ್ನಾವಿತ್ಸ್ತಾರಿಣೀಯತ ಪರಸ್ಯ ಬ್ರಹ್ಮಣ ಶಕ್ತಿರ್ ತಥೇದಂ ಅಖಿಲಂ ಜಗತ್. ಅಂದ್ರೆ ಭಗವಂತನ ಈಗಾಗಲೇ ನಾವು ಹೇಳಿದ್ದೇವೆ, ವಿಚಾರ ಮಾಡಿದ್ದೇವೆ, ಭಗವಂತ ಬೆಂಕಿಯ ಜ್ವಾಲೆ. ಆ ಬೆಂಕಿಗೆ 2 ಶಕ್ತಿ ಇರುತ್ತೆ ಅಲ್ವಾ, ಒಂದು ಬೆಳಕಿನ ಶಕ್ತಿ, ಒಂದು ಶಾಖ ಅಲ್ವಾ. ಹರೇ ಕೃಷ್ಣ. ಬೆಂಕಿಗೆ 2 ಶಕ್ತಿಗಳಿರುತ್ತೆ ಅಲ್ವಾ. ಅದರಲ್ಲಿ ಬೆಳಕಿನ ಶಕ್ತಿ. ಈಗ ಭಗವಂತ ಬೆಂಕಿ ಆದರೆ ಬೆಳಕಿನ ಶಕ್ತಿ ಇದೆಲ್ಲ ಯಾವುದು, ಎಲ್ಲ ಐಕ ಸೃಷ್ಟಿ ಎಲ್ಲ ಅದು ಬೆಳಕಿನ ಶಕ್ತಿಯಾಗಿ. ಈಗ ಭಗವಂತನನ್ನು ಸೂರ್ಯನಿಗೆ ಹೋಲಿಸಿದ್ರೆ ಸೂರ್ಯನ ಬೆಳಕು, ಸೂರ್ಯ ಭಗವಂತ ಅಂತ ನಾವು ತಿಳ್ಕೊಂಡ್ರೆ ಸೂರ್ಯನ ಬೆಳಕು ಈ ಐಕ ಜಗತ್ತುಗಳು, ಎಲ್ಲ ಜಗತ್ತುಗಳು ಬಂದಿರತಕ್ಕಂಥದ್ದು. ಹಾಗೆ ಅದೆಲ್ಲ ಭಗವಂತನಿಂದ ಹೊರಹೊಮ್ಮುತ್ತದೆ. ಸೊ ಹಾಗಾಗಿ ಇಲ್ಲಿ ವೇದವ್ಯಾಸರು ಏನ್ ಹೇಳ್ತಾರೆ, ಭಗವಂತ ಗೋಲೋಕದಲ್ಲಿ ಅಂದ್ರೆ ಗೋಲೋಕ ಏವ ನಿವಸತಿ ಅಖಿಲಾತ್ಮ ಭೂತ. ಆ ಗೋಲೋಕದಲ್ಲಿ ಭಗವಂತ ಏನ್ ಮಾಡ್ತಾ ಇದ್ದಾನೆ, ತನ್ನ ಆ ದಿವ್ಯ ಧಾಮದಲ್ಲಿ ಅವರು ಗೋಪಬಾಲರೊಡನೆ ಗೋಪಿಕೆಯರೊಡನೆ ದಿವ್ಯ ಲೀಲೆಯಲ್ಲಿ ಅವನು ತೊಡಗಿದ್ದಾನೆ. ಆದರೂ ಕೂಡ ಅವನು ಎಲ್ಲ ಕಡೆ ಇದ್ದಾನೆ. ಹೇಗೆ? ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥಂ ಅಂತ, ಅಂದ್ರೆ ಕಣ ಕಣದಲ್ಲಿಯೂ ಇದ್ದಾನೆ. ಅಂದ್ರೆ ಎಲ್ಲ ಆಟಮ್ ಅಲ್ಲಿ ಇದ್ದಾನೆ, ಎಲ್ಲ ಜೀವಿಗಳಲ್ಲಿ ಪರಮಾತ್ಮನಾಗಿ ಇದ್ದಾನೆ. ಸೊ ಹಾಗಾಗಿ ಅಂಡಾಂತರಸ್ಥ ಪರಮಾಣು ಚಯಾಂತರಸ್ಥ, ಇದು ವೈದಿಕ ಸಾಹಿತ್ಯದ ನಿರ್ಣಯ. ಸೊ ಹಾಗಾಗಿ ಇಲ್ಲಿ ಮಾಯಾವಾದಿ ತತ್ವ ಏನ್ ಹೇಳ್ತದೆ, ಜೀವಾತ್ಮರನ್ನು ದೇವರು ಅವರಿಗೆ ಸಮಾನ ಅಂತ ಹೇಳ್ತದೆ. ಸೊ ಹಾಗಾಗಿ ಇದರಿಂದ ಏನಾಗಿದೆ, ಹೆಚ್ಚಿನ ಜನ ನಾಸ್ತಿಕರಾಗಿದ್ದಾರೆ. ಹೀಗೆ ಆ ಮಾಯಾವಾದಿ ತತ್ವದಿಂದ ಭಗವಂತನ ಮಹಿಮೆಗಳನ್ನು ಮುಚ್ಚಿದ್ದಾರೆ. ಹಾಗಾಗಿ ಈ ಭಗವಂತನ ಮಹಿಮೆಗಳನ್ನು ಮುಚ್ಚಿರೋದ್ರಿಂದ ಸಮಾಜಕ್ಕೆ, ಮಾನವ ಸಮಾಜಕ್ಕೆ ಅಪಚಾರ ಆಗ್ತಾ ಇದೆ, ಅಂದ್ರೆ ಡಿಸ್ಸರ್ವೀಸ್ ಆಗ್ತದೆ. ಇದನ್ನೆಲ್ಲ ಸರಿ ಮಾಡ್ಲಿಕ್ಕೆ ಚೈತನ್ಯ ಮಹಾಪ್ರಭುಗಳು ಹರೇ ಕೃಷ್ಣ ಮಹಾಮಂತ್ರವನ್ನ ಜನರಿಗೆ ಕೊಟ್ಟಿದ್ದಾರೆ. ಯಾಕೆ? ಅವ್ರು ಹೇಳ್ತಾರೆ, ಹರೇರ್ ನಾಮ ಹರೇರ್ ನಾಮ ಹರೇರ್ ನಾಮ ಇವ ಕೇವಲಂ ಕಲೌ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಸೊ ಹಾಗಾಗಿ ಇಲ್ಲಿ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಬಿಟ್ರೆ ಬೇರೆ ಯಾವುದೂ ಇಲ್ಲ. ಇದು ಯುಗ ಧರ್ಮ. ಇದರಿಂದ ನಾವು ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾಡಬೇಕು. ಯಾರಿಗೆ ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪಿಸ್ತಾರೆ ಅವರಿಗೆ ನಿಧಾನವಾಗಿ ತಿಳಿತದೆ, ನಾನು ಭಗವಂತ ಅಲ್ಲ. ಸೊ ಗಾಡ್ ಇಸ್ ಗಾಡ್, ಡಾಗ್ ಇಸ್ ಡಾಗ್. ನಾನು ಭಗವಂತ ಆಗಕ್ ಸಾಧ್ಯ ಇಲ್ಲ. ಈ ಮಾಯಾವಾದ ತತ್ವದಲ್ಲಿ ಹೇಳ್ತಾರೆ, ದೇವರು ಒಂದೇ, ಜೀವಿಯು ಒಂದೇ. ಆದರೆ ಇಲ್ಲಿ ಯಾರು ಜಪ ಮಾಡ್ತಾರೆ ಹರೇ ಕೃಷ್ಣ ಮಹಾಮಂತ್ರ ಅವರಿಗೆ ಅರ್ಥವಾಗ್ತದೆಯಂತೆ ನಿಧಾನವಾಗಿ, ನಾನು ಭಗವಂತ ಅಲ್ಲ, ಭಗವಂತನಿಗೆ ನಾನು ಸೇವೆ ಮಾಡಬೇಕು, ಇದು ಅರ್ಥ ಆಗ್ತದೆ. ಸೊ ಯಾವಾಗ ಆ ವ್ಯಕ್ತಿ ಜೀವಾತ್ಮ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗ್ತಾನೆ, ಆವಾಗ ಈ ಐಕ ಜಗತ್ತಿನಿಂದ ಅವರು ಬಿಡುಗಡೆ ಹೊಂದುತ್ತದೆ. ಅದನ್ನೇ ಹೇಳ್ತಾರೆ, ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಅಂದ್ರೆ 3 ಗುಣಗಳಿಂದ ಹೊರಬರ್ತಾರೆ. ಸೊ ಯಾವಾಗ ಈ ಎಲ್ಲ ಈ ಜಪ ಮಾಡಿದಾಗ ಅರ್ಥ ಆಗತ್ತೆ, ನಾನು ನಾನು ಈ ದೇಹ ಅಲ್ಲ, ನಾನು ಆತ್ಮ, ನಾನು ಭಗವಂತನ ಸೇವಕ, ಭಗವಂತ ಅವನು ನನ್ನ ತಂದೆ, ಭಗವಂತ ನನ್ನ ಮಾಸ್ಟರ್, ಅವನು ನನ್ನ ಒಡೆಯ, ಇದು ಗೊತ್ತಾಗತ್ತೆ. ಅದರಿಂದ ಯಾರು ಭಗವಂತ ಇಲ್ಲ ಅಂತ ತಿಳಿತಾರೆ, ಅಥವಾ ಯಾರು ಭಗವಂತ ನಿರಾಕಾರ ಅಂತ ಭಾವಿಸ್ತಾರೆ, ಅಥವಾ ಯಾರು ತಾನೇ ದೇವರು ಅಂತ ತಿಳ್ಕೊಳ್ತಾರೆ, ಅವರಿಗೆಲ್ಲ ಕೃಷ್ಣ ಪ್ರಜ್ಞೆ ಏನೋ, ಹರೇ ಕೃಷ್ಣ, ಅವರಿಗೆಲ್ಲ ಕೃಷ್ಣ ಪ್ರಜ್ಞೆಯೇ ಬೆಳಕು. ಸೊ ಅದಕ್ಕಾಗಿ ಅದನ್ನು ಬೋಧಿಸಲಿಕ್ಕೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಬಂದಿದ್ದಾರೆ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಬೇಕು, ಈ ಮಾಯಾವಾದಿ ತತ್ವದಿಂದ ಹೊರಗೆ ಬರಬೇಕು ಅಂತಂದ್ರೆ ಎಲ್ಲರಿಗೂ ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಶ್ರೀ ಚೈತನ್ಯ ಮಹಾಪ್ರಭುಗಳು. ಹಾಗಾಗಿ ಸ್ವಯಂ ಎಲ್ಲ ಉದ್ಗಮಗಳು ಪರಮೋನ್ನತನ ಶಕ್ತಿ. ನೋಡಿ, ಎಲ್ಲವೂ ಎವ್ರಿಥಿಂಗ್ ಈಸ್ ಕಮಿಂಗ್ ಔಟ್ ಫ್ರಮ್ ಕೃಷ್ಣ. ಸೊ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ. ಇದೆಲ್ಲ ಸ್ವಯಂ ಪರಮೋನ್ನತರು, ಎಲ್ಲ ಶಕ್ತಿಗಳ ಒಡೆಯ. ಸೊ ಅವನು ಶಕ್ತಿಮಾನ್, ಅವನಿಗೆ ಅನೇಕ ಅನೂಹ್ಯ ಶಕ್ತಿಗಳಿವೆ. ಎಷ್ಟು ಶಕ್ತಿ ಇದೆ ಈ ನಮ್ಮ ಚಿಕ್ಕ ಮಿದುಳಿಗೆ ಅರ್ಥ ಆಗುವುದೇ ಇಲ್ಲ. ಸೊ ಇಲ್ಲಿ ಮಾಯಾವಾದದಲ್ಲಿ ಏನ್ ಹೇಳ್ತಾರೆ, ಶಕ್ತಿಯ ರೂಪಾಂತರವನ್ನು ಒಪ್ಪಿಕೊಳ್ಳುವುದಾದರೆ
ಪರಮೋನ್ನತ ಪರಮ ಸತ್ಯನು ವಿಕೃತಿಗೆ ಒಳಗಾಗದೆ ಇರಲಾರನೆಂಬುದು ಶಂಕರರ ಪ್ರತಿಪಾದನೆ. ಅವ್ರೇನ್ ಹೇಳ್ತಾರೆ, ಎಲ್ಲವೂ ಅವರಿಂದ ಬರೆದಿದ್ರೆ ಈಗ ₹1 ನೋಟ್ ₹1 ಇದ್ದರೆ ಅಥವಾ 100 ರೂಪೀಸ್ ಇದ್ರೆ ಅದರಲ್ಲಿ ಒಂದೊಂದೇ ರೂಪಾಯಿ ಮೈನಸ್ ಮಾಡ್ತಾ ಹೋದ್ರೆ ಕಡೆಗೆ ಏನಿರುತ್ತೆ? 0 ಒಂದೇ ಹರೇ ಕೃಷ್ಣ, ಕಡೆಗೇನು ಉಳಿಯಲ್ಲ ಅಲ್ವಾ? ಉಳಿಲ್ಲ. ಹಾಗೆ ವಿಕೃತಿ ಹೊಂದುತ್ತಾನೆ ಅಂತ ಈ ಶಂಕರರ ಪ್ರತಿಪಾದನೆ. ಆದರೆ ಇದು ದಿಟವಲ್ಲ. ಸೊ ಇಲ್ಲಿ ಏನಿರ್ತದೆ? ಅಪರಾಶಕ್ತಿ ಸದಾ ಉದ್ಗಮಿಸುತ್ತಿರುವುದು ಹೌದಾದರೂ ಪರಮೋನ್ನತ ಸತ್ಯನು ಅವನು ಒಂದೇ ಆಗಿರುತ್ತಾನೆ. ಇಲ್ಲಿ ಅಪರಾಶಕ್ತಿ, ಭಗವಂತನಿಂದ ಶಕ್ತಿ ಹೊರಹೊಮ್ತಾ ಇರ್ತದೆ, ಆದರೆ ಭಗವಂತ ಒಂದೇ ಆಗಿರ್ತಾನೆ, ಅವನು ಚೇಂಜೇ ಆಗುವುದಿಲ್ಲ. ಅನಿಯಮಿತ ಉದ್ಗಮದಿಂದ ಪರಮೋನ್ನತನು ಬಾಧಿತನಲ್ಲ, ಅವನಾಗೆ ಉಳಿತಾನೆ. ಅದನ್ನ ಎಲ್ಲಿ ಹೇಳ್ತಾರೆ? ಓಂ ಪೂರ್ಣಮದಃ ಪೂರ್ಣಂ ಇದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಈಶೋಪನಿಷತ್ತಲ್ಲಿ ಹೇಳಿದ್ದಾರೆ ಏನು? ದೇವೋತ್ತಮ ಪರಮ ಪುರುಷನು ಪರಿಪೂರ್ಣ ಮತ್ತು ಸಂಪೂರ್ಣ, ಅವನು ಸಂಪೂರ್ಣನಾಗಿ ಪರಿಪೂರ್ಣನಾಗಿದ್ದಾರೆ. ಹಾಗಾಗಿ ಅವನಿಂದ ಹೊರಹೊಮ್ಮತಕ್ಕಂಥ ಈ ದುರ್ಗೋಚರ ಜಗತ್ತೇ ಎಲ್ಲ ಸೃಷ್ಟಿ ಅವನಿಂದ ಹೊರಬಂದರೂ ಕೂಡ ಅವನು ಸಂಪೂರ್ಣನಾಗಿ ಉಳಿತಾನೆ. ಸೊ ಹಾಗಾಗಿ ಅವನು ಸಂಪೂರ್ಣನಾಗಿ ಉಳಿದಿರುವುದರಿಂದ, ಅವನು ಸಂಪೂರ್ಣನಾಗಿ ಇರೋದರಿಂದ ಅವನಿಂದ ಏನೇ ಉತ್ಪತ್ತಿ ಆದರೂ ಕೂಡ ಅದು ಸ್ವಯಂ ಪರಿಪೂರ್ಣವಾಗಿರುತ್ತದೆ. ಸೊ ಹಾಗಾಗಿ ಭಗವಂತ ಸಂಪೂರ್ಣ, ಅವನು ಪರಿಪೂರ್ಣ. ಸೊ ಅವನಿಂದ ಹುಟ್ಟಿದ ಅನೇಕ ಸಂಪೂರ್ಣವಾದ ವಸ್ತುಗಳು ಹುಟ್ಟಿದರೂ ಕೂಡ ಅವನು ಸಂಪೂರ್ಣವಾಗಿಯೇ ಉಳಿಯುತ್ತಾನೆ. ಸೊ ಹಾಗಾಗಿ ಇಲ್ಲಿ ಶಂಕರಾಚಾರ್ಯರು ತಮ್ಮ ಭ್ರಮಾವಾದವನ್ನು ತಪ್ಪಾಗಿ ಸ್ಥಾಪಿಸಿದ್ದಾರೆ. ಇಲ್ಲಿ ವ್ಯಾಸದೇವರು ಅವರು ತಮ್ಮ ವೇದಾಂತ ಸೂತ್ರದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ಫೋಲ್ ಕಾಸ್ಮಿಕ್ ಮ್ಯಾನಿಫೆಸ್ಟೇಷನ್ ಅದು ಭಗವಂತನ ಶಕ್ತಿಯ ರೂಪಾಂತರ ಎಂದು ವಿವರಿಸಿದ್ದಾರೆ. ಆದರೆ ಇಲ್ಲಿ ವ್ಯಾಸ ಮುನಿಗಳೇ ತಪ್ಪು ಮಾಡಿದ್ದಾರೆ ಎಂದು ಶ್ರೀ ಶಂಕರಾಚಾರ್ಯರು ವ್ಯಾಖ್ಯಾನ ಬರೆದು ಜಗತ್ತನ್ನೇ ದಾರಿ ತಪ್ಪಿಸಿದರು. ಹೀಗೆ ಅವರು ಆಸ್ತಿಕತೆಗೆ ವಿರೋಧವನ್ನು ಜಗತ್ತಿನಲ್ಲಿ ಹರಡಿದರು. ಸೊ ಶಂಕರಾಚಾರ್ಯರು ಭಗವಂತನ ಶಕ್ತಿಯನ್ನು ಒಪ್ಪಿಕೊಳ್ಳೋದಿಲ್ಲ, ಭಗವಂತನೇ ರೂಪಾಂತರ ಹೊಂದಿದ್ದಾನೆ ಎಂದು ಅವರು ಯೋಚಿಸಿದರು. ಅಂದ್ರೆ ಅಲ್ಲಿ ದೇವರು ಅಂದ್ರೆ ಅವರ ಲೆಕ್ಕದ ಪ್ರಕಾರ ನಿರಾಕಾರ, ಮತ್ತು ಆ ನಿರಾಕಾರ ಐಹಿಕ ಲೋಕಕ್ಕೆ ಬಂದಾಗ, ಐಹಿಕದ ಅವತಾರ ತೆಗೆದಾಗ ಇಲ್ಲಿ ರೂಪಾಂತರ ಹೊಂದಿ ಈ ಶಕ್ತಿ ಐಹಿಕ ಶಕ್ತಿಯಿಂದ ಅವರು ರೂಪ ಪಡ್ಕೊಳ್ತಾರೆ ಅಂತ ಹೇಳ್ತಾರೆ. ಸೊ ಇದು ತಪ್ಪು. ಸೊ ಇದು ಅವರು ಮಾಡಿದ ತಪ್ಪು. ಸೊ ಅಂದರೆ ಅವರು ವೇದಗಳ ಸ್ಪಷ್ಟ ಹೇಳಿಕೆಗಳನ್ನ ಅವರು ಟ್ವಿಸ್ಟ್ ಮಾಡಿದ್ದಾರೆ, ಟರ್ನ್ ಮಾಡಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಪರಮ ಸತ್ಯ ಅದು ರೂಪಾಂತರ ಹೊಂದಿದರೆ ಅಲ್ಲಿ ಏಕತೆ ಡಿಸ್ಟರ್ಬ್ ಆಗತ್ತೆ. ಏಕತೆ ಅಂದ್ರೆ ಅದ್ವೈತ ತತ್ವ ಅದು ಡಿಸ್ಟರ್ಬ್ ಆಗತ್ತೆ. ಸೊ ಹಾಗಾಗಿ ಇದನ್ನ ಈ ತರ ಅವರು ಆ ವ್ಯಾಸ ಮುನಿಗಳೇ ತಪ್ಪು ತಿಳುವಳಿಕೆ ಮಾಡಿದ್ದಾರೆ ಅಂತ ಆಪಾದನೆ ಮಾಡಿದರು. ಸೊ ಹಾಗಾಗಿ ಅವರು ಮಾಯಾವಾದಿ ಫಿಲಾಸಫಿ ಮಾಯಾವಾದಿ ಫಿಲಾಸಫಿ ಆಫ್ ಇಲ್ಯೂಷನ್ ಅನ್ನ ಸ್ಥಾಪನೆ ಮಾಡಿದರು. ಅದು ಅವರ ತಪ್ಪಲ್ಲ, ಅವರು ಭಗವಂತನ ಆಜ್ಞೆ ಪ್ರಕಾರ ಮಾಡಿದರು. ಯಾಕೆಂದ್ರೆ ಶಿವ ಅವರು ಅತಿ ಉನ್ನತ ಭಕ್ತರು, ಪರಮೋನ್ನತ ಭಕ್ತರು. ವೈಷ್ಣವಾನಂ ಯಥಾ ಶಂಭೋ ಭಗವಂತ ಹೇಳಿದಾಗ ಅವರು ಮಾಡಿದ್ದಾರೆ. ಆ ಕಾಲದಲ್ಲಿ ಅದರ ಅಗತ್ಯವಿತ್ತು, ಆದರೆ ಅದು ಶಾಶ್ವತ ಸತ್ಯ ಅಲ್ಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇನ್ನೂ ಅಂದ್ರೆ ಯಾಕೆ ಇಲ್ಲಿ ಅವರು ತಪ್ಪಾಗಿ ಹೇಳಿದ್ರು ಅದನ್ನ ಇನ್ನೂ ಕೂಡ ಹೇಳ್ಬೋದು. ವೇದಾಂತ ಸೂತ್ರದಲ್ಲಿ ಆರಂಭನ ಶಬ್ದಾದಿಭ್ಯ ಅಂತ ಒಂದು ಇದೆ, ಅದನ್ನ ಅವರು ಶಾರೀರಿಕ ಭಾಷ್ಯ ಅಂತ ವ್ಯಾಖ್ಯಾನ ಮಾಡಿದ್ದಾರೆ ಶಂಕರಾಚಾರ್ಯರು. ಆ ಶಾರೀರಿಕ ಭಾಷ್ಯದಲ್ಲಿ ವಾಚಾರಂಭಂ ವಿಕಾರೋ ನಾಮಧೇಯಂ ಅಂತ ಅವರು ಚಾಂದೋಗ್ಯ ಉಪನಿಷತ್ತಿನಿಂದ ಒಂದು ತೆಗೆದುಕೊಂಡು ಭಗವಂತನ ಶಕ್ತಿ ರೂಪಾಂತರ ಅದು ತಪ್ಪು ಅಂತ ವಾದ ಮಾಡಿ ಪ್ರೂವ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ಸೊ ಹಾಗಾಗಿ ಈ ಮಾಯಾವಾದಿಗಳು ಅರ್ಥ ಮಾಡ್ಕೊಳ್ಳೋದಿಲ್ಲ. ಮನುಷ್ಯನ ಶಕ್ತಿ ಅದು ರೂಪಾಂತರವಾದರೆ ಮನುಷ್ಯನೇ ರೂಪಾಂತರ ಹೊಂದ್ತಾನೆ. ಸೊ ಹೊಂದುವುದಿಲ್ಲ. ಮನುಷ್ಯನ ಶಕ್ತಿ ರೂಪಾಂತರ ಹೊಂದಬಹುದು, ಅದೇ ಮನುಷ್ಯ ಹೊಂದಿಲ್ಲ. ಭಗವಂತ ಮನುಷ್ಯನ ಶಕ್ತಿ ಹೀಗಾದ್ರೆ ಭಗವಂತನ ಶಕ್ತಿ ಎಷ್ಟಿರಬಹುದು. ಸೊ ಹಾಗಾಗಿ ಭಗವಂತನ ಶಕ್ತಿ ರೂಪಾಂತರ, ಈ ಜಗತ್ತು ಮತ್ತು ಜೀವಾತ್ಮರು ಭಗವಂತನ ಶಕ್ತಿಯ ರೂಪಾಂತರ, ಇದನ್ನ ಅವರು ಒಪ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ಅವ್ರು ಏನ್ ಹೇಳ್ತಾರೆ, ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳ್ತಾರೆ, ಈ ಜಗತ್ತು ಮಿಥ್ಯ ಅಂತ ಹೇಳ್ತಾರೆ ಅವರು.
ಅಂದ್ರೆ ಈ ಮಾಯೆ ಮತ್ತು ಜೀವಾತ್ಮ ಮಿಥ್ಯ, ಬ್ರಹ್ಮ ಸತ್ಯ ಅಂತ ಹೇಳ್ತಾರೆ. ಸೊ ಅದನ್ನ ವೈಷ್ಣವವಾದ ಏನ್ ಹೇಳ್ತದೆ ಅಂತಂದ್ರೆ, ಭಗವಂತ ಸತ್ಯ ಆದರೆ ಭಗವಂತ ಸತ್ಯ ಆದರೆ ಅವನಿಂದ ಸೃಷ್ಟಿಯಾದ ಜಗತ್ತು ಹೇಗೆ ಸುಳ್ಳಾಗಲು ಸಾಧ್ಯ, ಮಿಥ್ಯ ಆಗಲು ಸಾಧ್ಯ? ಹರೇ ಕೃಷ್ಣ. ಅರ್ಥ ಆಯ್ತಾ? ಹರೇ ಕೃಷ್ಣ. ವೈಷ್ಣವ ಸಿದ್ಧಾಂತ ಏನ್ ಹೇಳುತ್ತೆ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಮಾಯಾವಾದಿ ತತ್ವ ಏನ್ ಹೇಳುತ್ತೆ? ಬ್ರಹ್ಮ ಸತ್ಯ ಜಗನ್ಮಿಥ್ಯ ಅಂತ ಹೇಳುತ್ತೆ. ಬ್ರಹ್ಮನ್ ಅಂತ ಹೇಳೋದು ಸತ್ಯ, ಆದ್ರೆ ಜಗತ್ತು, ಈ ಮಾಯೆ ಮತ್ತು ಜೀವಾತ್ಮ ಇರ್ತಕ್ಕಂಥ ಐಕ ಜಗತ್ತು, ಅದು ಮಾಯೆ, ಅದು ಸತ್ಯವಲ್ಲ, ಅಸತ್ಯ ಅಂತ ಹೇಳ್ತಾರೆ ಅವರು, ಮಿಥ್ಯ ಅಂತ ಹೇಳ್ತಾರೆ. ಆದ್ರೆ ವೈಷ್ಣವ ತತ್ವ ಏನ್ ಹೇಳುತ್ತೆ? ಈ ಜಗತ್ತು ಇದು ಭಗವಂತನಿಂದ ಸೃಷ್ಟಿಯಾಗಿರೋದ್ರಿಂದ ಇದು ಅಸತ್ಯ ಅಲ್ಲ, ಆದರೆ ಇದು ಅಶಾಶ್ವತ ಅಂತ ಹೇಳುತ್ತೆ. ಕೇಳ್ತಾ ಇದೆಯಾ ಹರೇ ಕೃಷ್ಣ? ಹೌದು ಮಾತಾಜಿ. ಕೇಳ್ತಾ ಇದೆ ಮಾತಾಜಿ. ಯಾರು ಪ್ರತಿಕ್ರಿಯೆ ಮಾಡಲಿಲ್ಲ, ಅದಕ್ಕೆ ನಾನು ಕೇಳಿದೆ. ಸೊ ಹಾಗಾಗಿ ಇಲ್ಲಿ ಶ್ರೀ ವೇದವ್ಯಾಸರು ಏನ್ ಹೇಳಿದೆ ಅಂದ್ರೆ, ಪರಮ ಸತ್ಯಕ್ಕೆ ಸಾಕಾರ ರೂಪ ಇದೆ. ಸೊ ಅವನಿಗೆ ಅನೇಕ ಶಕ್ತಿ ಇದೆ ಮತ್ತು ಅವನು ಸೃಷ್ಟಿ ಮಾಡಬೇಕು ಅಂತ ಭಗವಂತ ಇಚ್ಛೆ ಪಡಿಸಿದಾಗ ಅವನು ಏನ್ ಮಾಡ್ತಾನೆ? ಸ ಐಕ್ಷತೆ ಅಂದ್ರೆ ಮಹತ್ವತ್ವದ ಮೇಲೆ ಕಣ್ಣೋಟ ಬೀರ್ತಾನೆ. ಸೊ ಕಣ್ಣೋಟ ಬೀರಿದಾಗ ಅವನು ಸೃಷ್ಟಿ ಮಾಡಿದ. ಮತ್ತೆ ಸ ಅಸ್ರಜತ, ಆ ಸೃಷ್ಟಿ ಆದ ಮೇಲೆ ಕೂಡ ಅವನು ಹಾಗೇ ಇರ್ತಾನೆ. ಸೊ ಹಾಗಾಗಿ ಭಗವಂತ ಸತ್ಯ, ಭಗವಂತ ಪರಮ ಸತ್ಯ. ಹಾಗಾಗಿ ಭಗವಂತನಿಂದ ಮಾಡಿದ ಎಲ್ಲವೂ ಸೃಷ್ಟಿ ಕೂಡ ಸತ್ಯ, ಎಲ್ಲವೂ ಸತ್ಯ, ಎಲ್ಲವೂ ಪೂರ್ಣ. ಆದರೆ ಈ ಐಕ ಜಗತ್ತು ಸೃಷ್ಟಿ ಅಶಾಶ್ವತ ಅಂತ ಹೇಳ್ತಾರೆ. ಇದು ವೇದವ್ಯಾಸರ ಒಂದು ವೇದವ್ಯಾಸರು ಹೇಳಿದ್ದು. ಇನ್ನು ಈ ಅಂಶವನ್ನ ರಾಮಾನುಜಾಚಾರ್ಯರು ಬಹಳ ಚೆನ್ನಾಗಿ ಸ್ವಾರಸ್ಯವಾಗಿ ಚರ್ಚೆ ಮಾಡಿದ್ದಾರೆ. ಅವ್ರೇನ್ ಹೇಳ್ತಾರೆ ಇಲ್ಲಿ ನೋಡಿ, ಪ್ರಶ್ನೆ ಏನಿದೆ ಅಂದ್ರೆ, ಈ ಐಕ ಜಗತ್ತಿನ ಸೃಷ್ಟಿಗೆ ಮೊದಲು ಬರೀ ಒಬ್ಬ ಪರಮ ಸತ್ಯನಿದ್ದ ಅಲ್ವಾ? ಈ ಸೃಷ್ಟಿಗೆ ಮೊದಲು ಬರೇ ಭಗವಂತ ಇದ್ದಿದ್ದ. ಅವನಿಂದ ಜೀವಿಗಳು ಸೃಷ್ಟಿಯಾದರು. ಹೇಗೆ ಜೀವಿಗಳು ಹೇಗೆ ಸಂಭವ ಆಗುತ್ತದೆ? ಅವನು ಒಬ್ಬನೇ ಇದ್ದ, ಅವನಿಂದ ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಗಳೆಲ್ಲರೂ ಕೂಡ ಭಗವಂತನಿಗೆ ಹೋಲಿಸಿದರೆ ಸೂಕ್ಷ್ಮಾತಿ ಸೂಕ್ಷ್ಮ. ಯಾಕಂದ್ರೆ ಅವನು ವಿಭು, ಜೀವಾತ್ಮರು ಸೂಕ್ಷ್ಮಾತಿ ಸೂಕ್ಷ್ಮ. ಅವನು ವಿಭು, ಜೀವಾತ್ಮರು ಅಣು. ಸೊ ಇದನ್ನ ಹೇಗೆ ಸೃಷ್ಟಿ ಮಾಡಿದ? ಅವುಗಳ ಉದ್ಗಮಕ್ಕೆ ಕಾರಣ ಹೇಗೆ ಆದ? ಈ ಪ್ರಶ್ನೆ ಉತ್ತರ. ಈ ಪ್ರಶ್ನೆಗೆ ಉತ್ತರವಾಗಿ ರಾಮಾನುಜಾಚಾರ್ಯ ಏನ್ ಹೇಳ್ತಾರೆ? ಅವರು ಉಪನಿಷತ್ತಿನ ಇದನ್ನ ಉದಾಹರಣೆ, ತೈತರಿಯ ಉಪನಿಷತ್ತಿನ ಉದಾಹರಣೆ ಹೇಳ್ತಾರೆ. ಯತೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಭೂತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ. ಅಂದ್ರೆ ವೇದಗಳಲ್ಲಿ ಏನ್ ಹೇಳ್ತದೆ, ಉಪನಿಷತ್ತುಗಳಲ್ಲಿ ಏನ್ ಹೇಳ್ತದೆ ಅಂದ್ರೆ, ಪ್ರತಿಯೊಂದು ಪರಮ ಸತ್ಯನಿಂದ ಸೃಷ್ಟಿಯಾದದ್ದು, ಎಲ್ಲವೂ ಪರಮ ಸತ್ಯ ಭಗವಂತನಿಂದ ಸೃಷ್ಟಿಯಾದದ್ದು, ಎಲ್ಲವನ್ನೂ ಪರಮ ಸತ್ಯನೇ ಪಾಲಿಸುತ್ತಿದ್ದಾನೆ. ಹಾಗೂ ಎಲ್ಲವೂ ಲಯವಾದ ಮೇಲೆ ಪರಮ ಸತ್ಯನನ್ನೇ ಸೇರುತ್ತವೆ. ಸೊ ಅಂದ್ರೆ ಎಲ್ಲವನ್ನೂ ಭಗವಂತ ಸೃಷ್ಟಿ ಮಾಡಿದ್ದಾನೆ, ಎಲ್ಲವನ್ನೂ ಭಗವಂತ ಪಾಲನೆ ಮಾಡ್ತಾ ಇದ್ದಾನೆ, ಮತ್ತೆ ಎಲ್ಲವೂ ಪ್ರಳಯವಾದ ಮೇಲೆ ಪರಮ ಸತ್ಯವನ್ನೇ ಸೇರ್ತವೆ. ಸೊ ಜೀವಿಗಳು ಮುಕ್ತರಾದಾಗ ಕೂಡ ಪರಮೋನ್ನತ ಅಸ್ತಿತ್ವದೊಳಗೆ ಸೇರಿ ಹೋಗುತ್ತಾರೆ ಮತ್ತು ಅವರ ಮೂಲ ಸ್ಥಿತಿಯಲ್ಲಿ ಬದಲಾವಣೆ ಆಗುವುದಿಲ್ಲ. ಇದು ತುಂಬಾ ಮುಖ್ಯವಾದದ್ದು. ಅಲ್ಲಿ ಮಾಯಾವಾದಿಗಳು ಏನ್ ಹೇಳ್ತಾರೆ? ಬ್ರಹ್ಮನ್ ಅಲ್ಲಿ ಅವರು ಐಕ್ಯ ಹೊಂದುತ್ತಾರೆ. ಅಂದ್ರೆ ಅವರು ಹೇಳ್ತಕ್ಕಂಥದ್ದು ಸಾಯುಜ್ಯ ಮೋಕ್ಷ, ಬ್ರಹ್ಮನಲ್ಲಿ ಒಂದಾಗೋದು. ಆದರೆ ಇಲ್ಲಿ ವೈಷ್ಣವ ತತ್ವ ಏನು ಅಂತಂದ್ರೆ, ಯಾವಾಗ ಜೀವಿಗಳು ಮುಕ್ತರಾಗುತ್ತಾರೆ ಅವರು ಭಗವಂತನ ಅಸ್ತಿತ್ವಕ್ಕೆ ಹೋಗ್ತಾರೆ, ಆದರೆ ಅವರ ಮೂಲ ಸ್ವರೂಪ ಸ್ಥಿತಿಯನ್ನು ಇಟ್ಕೊಳ್ತಾರೆ. ಅವರು ಭಗವಂತನಲ್ಲಿ ಒಂದಾಗುವುದಿಲ್ಲ, ಅವರು ಭಗವಂತನ ಲೋಕದಲ್ಲಿ ಇರ್ತಾರೆ ಮತ್ತು ತಮ್ಮ ಅಸ್ತಿತ್ವವನ್ನ ಅವರು ಹಾಗೆ ಇಟ್ಕೊಂಡಿರ್ತಾರೆ. ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಭಗವಂತನಿಗೂ
ಸೃಷ್ಟಿಯ ಕಾರ್ಯಗಳಿರುತ್ತೆ, ಹಾಗೆ ಜೀವಿಗಳಿಗೂ ಕೂಡ ಕಾರ್ಯ ಇರುತ್ತೆ, ಕೆಲಸಗಳಿರುತ್ತೆ ಅಲ್ವಾ, ಏನಾದ್ರೂ ಮಾಡ್ಕೊಂಡೇ ಇರ್ತಾರೆ. ಆದ್ರೆ ಜೀವಿಯರು ಮುಕ್ತರಾಗುವುದು ಅಂದ್ರೆ ಏನು? ಹರೇ ಕೃಷ್ಣ. ಮುಕ್ತರಾಗುವುದಂದ್ರೆ ಏನು? ಎಲ್ಲ ಬಂಧನಗಳಿಂದ ಕಲ್ಕೊಳ್ಳೋದು, ಏನ್ ಬಂಧನದಿಂದ ಕಳ್ಕೊಳ್ಳೋದು? ಐಹಿಕ ಬಂಧನಗಳು. ಬೇರೆಯವರಲ್ಲಿ ಐಕ್ಯ ಆಗುದು. ಮೂರು ಗುಣಗಳಿಂದ ಮೀರುವುದು ಮಾತಾಜಿ. ಹರೇ ಕೃಷ್ಣ. ಹೇಳಿ, ಯಾರ್ಯಾರು ಏನೇನ್ ಹೇಳ್ತೀರಿ ಅಂತ. ಮುಕ್ತ ಅಂದ್ರೆ ಏನು? ಹರೇ ಕೃಷ್ಣ. ಇಲ್ಲಿ ಮುಕ್ತ ಆಗೋದಂದ್ರೆ ಇಲ್ಲಿ ಸಾಯುಜ್ಯ ಮೋಕ್ಷ ಅಲ್ಲ. ಸಾಯುಜ್ಯ ಮೋಕ್ಷ ಅಂತಂದ್ರೆ ಅದು ಬ್ರಹ್ಮನ್ನಲ್ಲಿ ಒಂದಾಗೋದು. ಇಲ್ಲಿ ಜೀವಿಗಳು ಮುಕ್ತರಾಗೋದು ವೈಷ್ಣವ ತತ್ವ ಅಂದ್ರೆ ಅವರು ದೈಹಿಕ ಅವಸಾನದ ನಂತರ ಅವರ ಕಾರ್ಯಗಳು ನಿಂತು ಹೋಗುದಿಲ್ಲ. ಅವ್ರು ಎಲ್ಲಿ ಹೋಗ್ತಾರೆ? ಅವರು ಮುಕ್ತರಾದ ಅಂದ್ರೆ ಭಗವಂತನ ಲೋಕದಲ್ಲಿ ಹೋಗಿ ಅವರದ್ದೇ ಭಗವಂತನ ಲೋಕದಲ್ಲಿ ಅವನ ಜೊತೆ ಇರ್ತಾರೆ. ಅದು ಸೊ ಅಂದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತಂದ್ರೆ, ಈಗ ಹಕ್ಕಿ ಒಂದು ಹಾರಿ ಬಂದು ಮರದ ಮೇಲೆ ಕುಳಿತುಕೊಳ್ಳುವ ಪ್ರಕ್ರಿಯೆ. ಹಕ್ಕಿ ಏನ್ ಮಾಡ್ತದೆ? ಹಾರಿ ಬಂದು ಒಂದು ಕಡೆಯಿಂದ ಮತ್ತೊಂದು ಕಡೆ ಹಾರಿ ಮರದ ಮೇಲೆ ಕೂತ್ಕೊಳ್ತದೆ. ಅದರದ್ದು ಇದು ಸ್ಥಿತಿ ಬದಲಾವಣೆ ಆಗ್ತದ್ಯಾ? ಇಲ್ಲ ಮಾತಾಜಿ. ಒಂದು ಹಸಿರು ಹಕ್ಕಿ ಹೋಗಿ ಹಸಿರು ಮರದಲ್ಲಿ ಕೂತ್ಕೊಳ್ತದೆ, ಅದು ಹಸಿರು ಮರವಾಗಿ ಬಿಡುತ್ತಾ? ಇಲ್ಲ ಮಾತಾಜಿ. ಇಲ್ಲ. ಈಗ ಒಂದು ಪ್ರಾಣಿ ಕಾಡು ಹೊಕ್ಕೊಳ್ತದೆ, ಕಾಡಿಗೆ ಹೋಗ್ತದೆ ಒಂದು ಪ್ರಾಣಿ, ಅದು ಕಾಡಾಗಿ ಬಿಡುತ್ತಾ? ಇಲ್ಲ. ಇಲ್ಲ ಮಾತಾಜಿ. ಕಾಡೊಳಗೆ ಅದು ತಾನಾಗೆ ಇರುವುದಿಲ್ವಾ? ತಾನಾಗೆ ಇರುತ್ತೆ ಮಾತಾಜಿ. ಆಯ್ತು. ಒಂದು ವಿಮಾನ ಹಾರಿ ಹೋಗ್ತದೆ, ಆಕಾಶಕ್ಕೆ ಸೇರ್ತದೆ, ಆಕಾಶವೇ ಆಗ್ಬಿಡ್ತದ್ಯಾ? ಇಲ್ಲ ಮಾತಾಜಿ. ಇದನ್ನೆಲ್ಲ ಅಂದ್ರೆ ಈ ರೀತಿ ಮುಕ್ತಾವಸ್ಥೆ ಅಂತಂದ್ರೆ ಜೀವಿಯರ ಸ್ವರೂಪಾಯ ಕೃಷ್ಣನ ನಿತ್ಯ ದಾಸ. ತನ್ನ ಸ್ವರೂಪ ಸ್ಥಿತಿಯನ್ನು ಪಡೆದುಕೊಂಡು ಆಧ್ಯಾತ್ಮಿಕ ದೇಹವನ್ನು ಪಡೆದುಕೊಂಡು ಭಗವಂತನ ಆ ಲೋಕದಲ್ಲಿ ಅಂದ್ರೆ ಬ್ಯಾಕ್ ಟು ಗಾಡ್ ಹೆಡ್ ಅಲ್ಲಿ ಭಗವಂತನ ಆ ಲೀಲೆಗಳಲ್ಲಿ ಆನಂದವನ್ನು ಅನುಭವಿಸ್ತಕ್ಕಂಥದ್ದು, ಅದು ನಿಜವಾದ ಅದು ಮುಕ್ತಿ, ಮುಕ್ತಾತ್ಮರು. ಅದು ಆ ಸ್ಥಿತಿ. ಅದಕ್ಕೆ ಈ ಉದಾಹರಣೆ ಇದನ್ನೆಲ್ಲ ಕೊಟ್ಟಿದ್ದಾರೆ. ಅಂದ್ರೆ ಮರಕ್ಕೆ ಹಾರಿ ಹೋಗಿ ಅಕ್ಕಿ ಕುಳಿತುಕೊಂಡಾಗ ಅದು ಬೇರೆಯಾಗೇ ಇರ್ತದೆ, ಮರವಾಗುವುದಿಲ್ಲ. ಪ್ರಾಣಿ ಹೋಗಿ ಕಾಡಿನಲ್ಲಿ ಸೇರ್ಕೊಂಡಾಗ ಕಾಡಾಗುವುದಿಲ್ಲ, ಪ್ರಾಣಿಯಾಗೇ ಉಳಿತದೆ. ಅದೇ ತರಹ ಆಕಾಶಕ್ಕೆ ವಿಮಾನ ಹೋದಾಗ ಆಕಾಶವಾಗಿ ಬಿಡ್ತದ್ಯಾ? ಇಲ್ಲ, ವಿಮಾನವೇ ಅಲ್ವಾ? ಹಾಗೆ ಅಂದರೆ ಐಹಿಕ ಪ್ರಕೃತಿಯಿಂದ ಬಿಡುಗಡೆ ಹೊಂದಿ ಆಧ್ಯಾತ್ಮಿಕ ಲೋಕವನ್ನು ಜೀವಾತ್ಮ ಸೇರಿಕೊಂಡಾಗ ತನ್ನ ಪ್ರತ್ಯೇಕತೆಯನ್ನು ಅದು ಕಳೆದುಕೊಳ್ಳುವುದಿಲ್ಲ. ಇದು ವೈಷ್ಣವವಾದ. ಆದರೆ ಮಾಯಾವಾದಿ ಸಿದ್ಧಾಂತ ಏನು? ಮುಕ್ತರಾಗುವುದಾದ್ರೆ ಅವರು ಬ್ರಹ್ಮಜ್ಯೋತಿಯಲ್ಲಿ ಲೀನವಾಗುವುದು, ಅಂದ್ರೆ ಭಗವಂತನಲ್ಲಿ ಒಂದಾಗುವುದು. ಸೊ ಅದು ಅವರ ವಾದ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಎಸ್ ಮಾತಾಜಿ. ಆಯ್ತು ಮಾತಾಜಿ. ಈ ವೇದಾಂತ ಸೂತ್ರದ ಮೊದಲ ಸೂಕ್ತಿಯನ್ನು ವರ್ಣಿಸುವಾಗ ಏನ್ ಮಾಡಿದ್ದಾರೆ? ಓದುಗರನ್ನು ಶ್ರೀಪಾದ ಶಂಕರಾಚಾರ್ಯರು ತಪ್ಪು ದಾರಿಗೆ ಎಳೆದಿದ್ದಾರೆ. ಅಲ್ಲಿ ಮೊದಲನೇ ಸೂತ್ರ ಆನಂದಮಯೋ ಅಭ್ಯಾಸ. ಆನಂದಮಯೋ ಅಭ್ಯಾಸ ಅಂತ ಹೇಳೋದನ್ನ ತಪ್ಪಾಗಿ ವ್ಯಾಖ್ಯಾನಿಸಿದ್ದಾರಂತೆ. ವ್ಯಾಸದೇವರಲ್ಲಿ ತಪ್ಪು ಕಂಡುಹಿಡಿಯಲು ಪ್ರಯತ್ನಿಸಿದ್ದಾರೆ ಅವರು. ಅಂದ್ರೆ ಅವರು ಶಂಕರರು ಬಹು ಅನಾಚಾರ ಪೂರ್ವಕವಾಗಿ ಪ್ರಯತ್ನಿಸಿದರು. ಉಪಫಲ ಸಿದ್ಧಾಂತವನ್ನು ಪರಿವರ್ತನೆಯ ತತ್ವವೆಂದು ತಿರುಚಿದ್ದಾರೆ. ಅಂದ್ರೆ ಇಲ್ಲಿ ಉಪಫಲ ಸಿದ್ಧಾಂತ ಮತ್ತೆ ಪರಿವರ್ತನೆಯ ಸಿದ್ಧಾಂತ. ಪರಿವರ್ತನೆಯಿಂದ ರೂಪಾಂತರ ಹೊಂದೋದು. ಉಪಫಲ ಅಂದ್ರೆ ಇದು ಸೈಡ್ ಎಂತ ಹೇಳ್ತಾರೆ ಅದಕ್ಕೆ? ಉಪಫಲಕ್ಕೆ ಅಂದ್ರೆ ಅವರು ಅದರಿಂದ ಬಂದ ಬೈ ಪ್ರಾಡಕ್ಟ್ಸ್ ಅಂತ ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ. ಉಪಫಲ ಅಂದ್ರೆ ರೂಪಾಂತರ ಅಂದ್ರೆ ಪರಿವರ್ತನೆ, ಟ್ರಾನ್ಸ್ಫಾರ್ಮೇಶನ್. ಸೊ ಇದಕ್ಕೆ ಅದನ್ನ ಅವರು ತಿರುಚಿದ್ದಾರೆ. ಅಂದ್ರೆ ಉಪಫಲ ಸಿದ್ಧಾಂತವನ್ನು ಪರಿವರ್ತನೆಯ ತತ್ವವೆಂದು ತಿರುಚಿ ಶಂಕರರು ಉಪಾಯವಾಗಿ ತಿರುಚಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಪರಮೋನ್ನತೆಗೆ ಪರಿವರ್ತನೆ ಇಲ್ಲ ನೋಡಿ. ಭಗವಂತನಿಗೆ ಪರಿವರ್ತನೆ ಇಲ್ಲ, ಜೀವಾತ್ಮರಿಗೆ ಪರಿವರ್ತನೆ ಇದೆ ಅಲ್ವಾ? ಹರೇ ಕೃಷ್ಣ. ಮಾತಾಜಿ.
ಹೌದು ಮಾತಾಜಿ. ಜೀವಾತ್ಮರ ಪರಿವರ್ತನೆ ಹೊಂದುತ್ತಾ ಇರ್ತಾರೆ, ಚೇಂಜ್ ಆಗ್ತಾನೆ ಇರ್ತದೆ ಐಕ ಲೋಕದಲ್ಲಿ. ಆದ್ರೆ ಭಗವಂತ ಚೇಂಜ್ ಆಗೋದಿಲ್ಲ. ಸೊ ಯಾಕೆ ಅವರು ಭಗವಂತ ಚೇಂಜ್ ಆಗೋಲ್ಲ? ಇದು ಹೇಗೆ ಸಾಧ್ಯ ಅಂದ್ರೆ, ಇದು ಅನೂಹ್ಯ ಕಾರ್ಯಶಕ್ತಿಯಿಂದ ಉಪಪದಾರ್ಥ ಲಭ್ಯವಾಗತ್ತೆ. ಭಗವಂತನಿಗೆ ಇಷ್ಟು ಶಕ್ತಿ ಇದೆ ಅಂತಂದ್ರೆ ತುಂಬಾ ಅನೇಕ ಶಕ್ತಿ ಇರ್ತದೆ. ಸೊ ಈ ಅನೇಕ ಶಕ್ತಿಯಿಂದ ಏನಾಗಿರುತ್ತೆ ಅಂದ್ರೆ ಬೈ ಪ್ರಾಡಕ್ಟ್ಸ್ ಬರ್ತದೆ. ಸೊ ಇದರಲ್ಲಿ ಭಗವಂತನ ಆ ಒಂದು ಬಾಹ್ಯ ಶಕ್ತಿಯಿಂದ ಈ ಐಕ ಜಗತ್ತು ಸೃಷ್ಟಿಯಾಗಿದೆ. ಅದರಲ್ಲಿ ಮತ್ತೆ ಜೀವಾತ್ಮರನ್ನು ಅಲ್ಲಿ ಸೇರಿಸಲಾಗಿದೆ. ಸೊ ಐಕದಲ್ಲಿ ಏನು ಅಂತಂದ್ರೆ ಅದು ಅಪರಾಶಕ್ತಿ ಪರಾಶಕ್ತಿ ಇವರ ಕಾಂಬಿನೇಷನ್ ಐಕದ ಲೋಕ. ಸೊ ಪರಾಶಕ್ತಿ ಯಾರು? ಜೀವಾತ್ಮರು. ಮತ್ತೆ ಅಪರಾಶಕ್ತಿ ಯಾರು? ಐಕ ಪ್ರಕೃತಿ. ಸೊ ಇದು ಹೇಗಾಗುತ್ತೆ ಅಂದ್ರೆ ಬೈ ಪ್ರಾಡಕ್ಟ್ ಭಗವಂತನ ಆ ಅನೂಹ್ಯ ಶಕ್ತಿ. ಅನೂಹ್ಯ ಅಂತಂದ್ರೆ ಅಚಿಂತ್ಯ ಶಕ್ತಿಯ ಬೈ ಪ್ರಾಡಕ್ಟ್. ಸೊ ಅದು ಉಪ ಪದಾರ್ಥ. ಇದು ಹೇಗೆ ತಿಳ್ಕೊಳ್ಳೋದು ಅಂತಂದ್ರೆ, ಕಚ್ಚಾ ಪದಾರ್ಥವಾದ ಮರದಿಂದ ಕುರ್ಚಿಯನ್ನು ತಯಾರಿಸಿದಾಗ ಉಪ ಪದಾರ್ಥವೊಂದನ್ನು ಉತ್ಪಾದಿಸಲಾಯಿತು ಎಂದು ಹೇಳಲಾಗಿದೆ. ನೋಡಿ, ಒಂದು ಮರದಿಂದ ಕುರ್ಚಿ ತಯಾರಿಸಿದ್ರೆ ಅದು ಮರದಿಂದ ಬಂದಿದ್ದೆ, ಹೌದೇ ಅಲ್ವೇ? ಹೌದು ಮಾತಾಜಿ. ಆದ್ರೆ ಅದು ಮರ ಅಲ್ಲ ಅಲ್ವಾ, ಕುರ್ಚಿ ಅಲ್ವಾ ಅದು? ಹೌದು ಮಾತಾಜಿ. ಹಾಗೆ ಈ ಐಕ ಪ್ರಪಂಚ ಮತ್ತು ಜೀವಾತ್ಮರು ಅವರು ಭಗವಂತನಿಂದ ಬಂದಿದ್ದಾರೆ, ಆದರೆ ಭಗವಂತ ಅಲ್ಲ. ಅರ್ಥ ಆಯ್ತಾ? ಅರ್ಥ ಆಯ್ತು ಮಾತಾಜಿ. ಹಾಗಾಗಿ ಇಲ್ಲಿ ನೋಡಿ, ಪರಮೋನ್ನತ ಸತ್ಯ ಪರಮ ಸತ್ಯವು ಪರಿವರ್ತನೆಗೊಳಪಟ್ಟಿಲ್ಲ. ಭಗವಂತ ಚೇಂಜ್ ಆಗ್ಲಿಲ್ಲ, ಆದರೆ ಜೀವಾತ್ಮ ಇಲ್ಲಿ ಮತ್ತೆ ಐಕ ಪ್ರಕೃತಿ ಚೇಂಜ್ ಆಗಿದೆ ನೋಡಿ. ಸೊ ಆದರೆ ಜೀವಿ ಮತ್ತು ಜಗತ್ತನ್ನು ನೋಡಿದಾಗ ಅದು ಪರಮೋನ್ನತನ ಪರಿವರ್ತಿತ ರೂಪ ಅಥವಾ ಉಪಫಲವಾಗಿರುತ್ತದೆ ಅಲ್ವಾ? ಭಗವಂತನಿಂದ ಬಂದಿದೆ, ಆದರೆ ಭಗವಂತ ಅಲ್ಲ, ಉಪಫಲ. ಸೊ ಹಾಲನ್ನು ಮೊಸರಾಗಿ ಪರಿವರ್ತಿಸಿದ ಕ್ರಿಯೆ ಈ ರೀತಿ. ಸೊ ಹಾಲಿಂದಲೇ ಮೊಸರು ಬರುತ್ತೆ ಅಲ್ವಾ? ಹಾಗೆ ಜೀವಾತ್ಮರು ಪ್ರಕೃತಿ ಕೂಡ ಭಗವಂತನಿಂದ ಬರುತ್ತೆ. ಹೀಗೆ ಈ ಸೃಷ್ಟಿಯಲ್ಲಿ ನಾವು ಜೀವಿಗಳನ್ನು ಅಭ್ಯಸಿಸಿದಾಗ ಅವರು ಮೂಲ ಪರಮ ಸತ್ಯನಿಗಿಂತ ಭಿನ್ನರಲ್ಲ, ಆದರೆ ಭಿನ್ನರಲ್ಲ ಎಂಬಂತೆ ಕಾಣುತ್ತದೆ. ಆದರೆ ಅವರು ಭಿನ್ನರು. ನೋಡಿ, ಇದೇ ಅಚಿಂತ್ಯ ಭೇದ ಅಭೇದ ತತ್ವ ಚೈತನ್ಯ ಮಹಾಪ್ರಭು ಪ್ರತಿಪಾದಿಸಿದ್ದು. ಈಗ ಜೀವಾತ್ಮರು ಪ್ರಕೃತಿ ಎರಡು ಭಗವಂತನಿಂದ ಬಂದಿದೆ, ಅದರಿಂದ ಅವು ಅಭಿನ್ನ, ಬೇರೆ ಅಲ್ಲ. ಆದರೆ ಅವರು ಭಗವಂತರಲ್ಲ, ಅವರು ಭಿನ್ನ ಅಲ್ವಾ? ಹೌದು ಮಾತಾಜಿ. ಹರೇ ಕೃಷ್ಣ, ಅರ್ಥ ಆಯ್ತಾ? ಸೊ ಹಾಗಾಗಿ ಆಯ್ತು ಮಾತಾಜಿ. ಪರಮ ಸತ್ಯನು ಬಗೆ ಬಗೆಯ ಶಕ್ತಿಗಳನ್ನು ಹೊಂದಿದ್ದಾನೆ. ಭಗವಂತನಿಗೆ ಇನ್ಯೂಮರಬಲ್ ಶಕ್ತಿ ಇದೆ. ಇದನ್ನ 3 ಭಾಗ ನಾವು ಸುಮ್ಮನೆ ಹೇಳಿದ್ದು ಅಷ್ಟೇ. ಆ ಶಕ್ತಿ ಎಷ್ಟಿದೆ ಅಂತ ನಮಗೆ ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಎಂದು ವೈದಿಕ ಸಾಹಿತ್ಯಗಳಿಂದ ತಿಳಿದು ಬಂದಿದೆ. ಏನ್ ಹೇಳ್ತಾರೆ ವೈದಿಕ ಸಾಹಿತ್ಯ? ಭಗವಂತನಿಗೆ ಅನೇಕ ಶಕ್ತಿ ಇದೆ ಅಂತ ಹೇಳ್ತದೆ. ಶಕ್ತಿಯು ಶಕ್ತಿಯೇನು ಬೇರೆಯಲ್ಲ. ನೋಡಿ, ಶಕ್ತಿಯ ಹಿಂದೆ ಶಕ್ತಿಮಾನ್ ಇದ್ದಾನೆ. ಶಕ್ತಿಯಿಂದ ಬೇರೆ ಅಲ್ಲ. ಯಾಕೆ? ಆ ಶಕ್ತಿಮಾನಿಂದ ಬರ್ತದೆ. ಈಗ ನೋಡಿ, ಸೂರ್ಯನ ಕಿರಣ ಸೂರ್ಯನಿಂದ ಬರ್ತದೆ ಅಲ್ವಾ? ಹರೇ ಹೌದು ಕೃಷ್ಣ. ಮಾತಾಜಿ. ಸೂರ್ಯ ಹೌದು ಬೇರೆ, ಮಾತಾಜಿ, ಸೂರ್ಯ ಹೌದು. ಕಿರಣ ಬೇರೆಯಾ? ಇಲ್ಲ ಮಾತಾಜಿ. ಸೂರ್ಯ ಕಿರಣ ಸೂರ್ಯನಿಂದ ಬರ್ತದೆ, ಬೇರೆ ಅಲ್ಲ, ಆದರೂ ಕೂಡ ಬೇರೆ. ನೋಡಿ, ಬೇರೆ ಅಲ್ಲ, ಆದರೂ ಕೂಡ ಬೇರೆ. ಯಾಕೆ? ಸೂರ್ಯನ ಕಿರಣ ಸೂರ್ಯನಲ್ಲಿ ಜಾಜ್ವಲ್ಯಮಾನ, ಸೂರ್ಯನ ಪ್ರಕಾಶ, ಅವನ ಶಕ್ತಿ ಬಹಳ. ಆದರೆ ಸೂರ್ಯನ ಕಿರಣಕ್ಕೆ ಅಷ್ಟು ಶಕ್ತಿ, ಅಷ್ಟು ಶಾಖ ಸೂರ್ಯನಿಗಿದ್ದಷ್ಟು ಇಲ್ಲ. ಸೊ ಹಾಗಾಗಿ ಸೈಮಲ್ಟೇನಿಯಸ್ಲಿ ಒನ್ ಇನ್ ದ ಸೇಮ್, ಏಕತೆಯೂ ಇದೆ, ಭಿನ್ನತೆಯೂ ಇದೆ. ಸೊ ಹಾಗಾಗಿ ಶಕ್ತಿಯೂ ಶಕ್ತನೂ ಬೇರೆ ಅಲ್ಲ, ಭಗವಂತನ ಶಕ್ತಿ ಬೇರೆ ಅಲ್ಲ, ಆದರೆ ಭಗವಂತನು ಬೇರೆ, ಶಕ್ತಿ ಬೇರೆ. ಅವರ ಇದರಲ್ಲಿ ಇದು ಎರಡೂ ಕೂಡ ಇದೆ. ಆದ್ದರಿಂದ ಜೀವಿ ಮತ್ತು ಜಗತ್ ಸೃಷ್ಟಿ ಈ ಎರಡು ಬೇರ್ಪಡಿಸಲಾಗದ ವಾಸ್ತವತೆಗಳು ಹಾಗೂ ಪರಮ ಸತ್ಯನ ಅಂಶಗಳು. ಜೀವಿಯು ಭಗವಂತನ ಅಂಶ, ಆಮೇಲೆ ಜಗತ್ ಸೃಷ್ಟಿ ಈ ಶಕ್ತಿ, ಐಕ ಶಕ್ತಿ, ಅದು ಕೂಡ ಭಗವಂತನ ಅಂಶ, ಅದು ಬಾಹ್ಯ ಶಕ್ತಿ. ಅಪರಾಶಕ್ತಿ ಜಗತ್ ಸೃಷ್ಟಿ, ಜೀವಿ ಪರಾಶಕ್ತಿ. ಸೊ ಹಾಗಾಗಿ ಎರಡು ಬೇರ್ಪಡಿಸಲಾಗದ ವಾಸ್ತವತೆಗಳು, ಅದು ಸತ್ಯ. ಸೊ ಪರಮ ಸತ್ಯ ಹಾಗೂ ಸಾಪೇಕ್ಷ ಸತ್ಯ ಏನು ಅಂತಂದ್ರೆ, ಪರಮ ಸತ್ಯ ಭಗವಂತ, ಈ ಜೀವಿ ಜಗತ್ ಸೃಷ್ಟಿ ಸಾಪೇಕ್ಷ ಸತ್ಯ. ಈ ಎರಡನ್ನು ಕುರಿತ ಇಂತಹ ನಿರ್ಣಯವನ್ನು ವಿವೇಕಿಯಾದ ಯಾವೊಬ್ಬ ಮನುಷ್ಯನು ಒಪ್ಪಬೇಕು. ಅಂದ್ರೆ ಯಾರಿಗೆ ಬುದ್ಧಿ ಇದೆ ಅವರು ಇದನ್ನು ಒಪ್ತಾರೆ, ಹೌದು ಅಲ್ವಾ? ಹೌದು ಮಾತಾಜಿ. ಇಲ್ಲಿ ನೋಡಿ, ಪರಮೋನ್ನತ ಪರಮ ಸತ್ಯನು ಅಚಿಂತ್ಯವಾದ ಶಕ್ತಿ. ಅವನ ಹತ್ರ ಎಷ್ಟು ಶಕ್ತಿ ಇದೆ?
ಯಾರಿಗೂ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಆ ಶಕ್ತಿಯಿಂದ ಈ ಜಗತ್ತು ಪ್ರಕಟಗೊಂಡಿದೆ. ಹಾಗಾಗಿ ಎಷ್ಟೋ ಶಕ್ತಿಯಿಂದ ಈ ಐಹಿಕ ಜಗತ್ತು ಬಂದಿದೆ. ಪರಮೋನ್ನತ ಪ್ರಭು ಸತ್ಯ ಪರಮ ಸತ್ಯ, ಅದು ಮೂಲ ಘಟಕ. ಜೀವಿ ಹಾಗೂ ಜಗತ್ತು ಈ ಎರಡು ಉಪಫಲಗಳು. ಜಗತ್ತು ಮತ್ತು ಜೀವಿ ಏನು ಉಪಫಲ, ಬೈ ಪ್ರಾಡಕ್ಟ್ಸ್. ಆದ್ರೆ ಒರಿಜಿನಲ್ ಯಾರು, ಮೂಲ ಯಾರು? ಭಗವಂತ. ಭಗವಂತ. ಯಥೋವಾ ಇಮಾನಿ ಭೂತಾನಿ ಜಾಯಂತೆ. ಪರಮ ಸತ್ಯವು ಎಲ್ಲಾ ಘಟಕಗಳ ಮೂಲ ಕಣಜ. ಕಣಜ ಅಂದ್ರೆ ಭಂಡಾರ. ಅವನ ಭಗವಂತನ ಹತ್ರ ಇಷ್ಟು ಭಂಡಾರ ಇದೆ, ದೊಡ್ಡ ಎಲ್ಲ ಸ್ಟೋರ್ ಹೌಸ್. ಅದರಿಂದ ಹೊರಗೆ ಬರ್ತಾ ಇರುತ್ತೆ. ಎಷ್ಟು ಹೊರಗೆ ಬಂದ್ರು ಭಗವಂತ ಅಷ್ಟೇ ಇರ್ತಾನೆ. ಅವನಲ್ಲಿ ಏನೊಂದ್ರೆ ಕ್ಷಯವಾಗುವುದಿಲ್ಲ, ಅವನು ಚೇಂಜ್ ಆಗುವುದಿಲ್ಲ. ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಬಾಹ್ಯ ಶಕ್ತಿ ಉದ್ಭವ ಆಗ್ತಾ ಇರುತ್ತೆ, ಜೀವಾತ್ಮರು ಬರ್ತಾ ಇರುತ್ತೆ, ಆದ್ರೆ ಭಗವಂತ ಅದೇ ತರ ಇರ್ತಾರೆ. ಸೊ ಈ ರೀತಿ ಐಹಿಕ ಜಗತ್ತನ್ನು ಮತ್ತು ಅದರಲ್ಲಿರುವ ಜೀವಿಗಳನ್ನು ಈ ಘಟಕ ವಸ್ತುಗಳಿಂದ ಅಂದ್ರೆ ಮೂಲ ಕಣಜ ಭಗವಂತ ಪರಮ ಸತ್ಯ ಅವರಿಂದ ನಿರ್ಮಿಸಲಾಗಿದೆ ಎಂದು ತೈತ್ತರೀಯ ಉಪನಿಷತ್ತಿನಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಏನ್ ಹೇಳಿದ್ದಾರೆ? ಯಥೋವಾ ಇಮಾನಿ ಜಾಯಂತೆ, ಯಥೋವಾ ಇಮಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ಅಂತ ತೈತ್ತರೀಯ ಉಪನಿಷತ್ನಲ್ಲಿ ಹೇಳಿದೆ. ಸೊ ಅದನ್ನ ಎಲ್ಲರೂ ಒಪ್ಕೊಳ್ತಾರೆ. ಆದರೆ ಈ ಉಪಫಲಗಳ ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳಲಾಗದ ಜನರಿಗೆ ಏನಿದೆ, ಬುದ್ಧಿ ಸಾಲದು. ಯಾರಿಗೆ ಬುದ್ಧಿ ಸಾಲದು? ಮಾಯೆಯ ಅಪಹೃತ ಜ್ಞಾನ. ಯಾರ ಜ್ಞಾನ ಮಾಯೆಯಿಂದ ಅಪಹರಿಸಲ್ಪಟ್ಟಿದೆ ಅವರಿಗಿದು ಅರ್ಥ ಆಗಲ್ಲ, ಈ ಉಪಫಲ ಸಿದ್ಧಾಂತ. ಈ ಜಗತ್ತು ಜೀವಿಗಳು ಹಾಗೂ ಪರಮ ಸತ್ಯನಿಂದ ಬೇರೆಯಾದವು, ಬೇರೆ ಅಲ್ಲದವು ಎಂಬುದನ್ನು ಅವರು ಗ್ರಹಿಸಲಾರರು. ನೋಡಿ, ಈ ಜಗತ್ತು ಜೀವಿ ಎರಡು ಭಗವಂತನಿಂದ ಬೇರೆ ಆಗಿದ್ದು ಅಲ್ವಾ? ಹರೇ ಕೃಷ್ಣ. ನೋಡಿ, ಜೀವಿಗಳು ಭಗವಂತನಿಂದ ನಿರಂತರವಾಗಿ ಬೇರ್ಪಟ್ಟ ಅಂಶ, ಹೌದು ಅಲ್ವೋ? ಮಾತಾಜಿ, ಹೌದು ಮಾತಾಜಿ. ವಿಭಿನ್ನ ಅಂಶ. ಮಮ ಇವಾಂಶ ಜೀವಲೋಕೆ ಜೀವಭೂತ ಸನಾತನ, ಭಗವಂತನೇ ಹೇಳಿದ್ದಾನೆ. ಆಮೇಲೆ ಐಹಿಕ ಶಕ್ತಿ, ಅದು ಭಗವಂತನ ಬಾಹ್ಯ ಶಕ್ತಿ. ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ. ಇದು ಭಗವಂತ ಹೇಳ್ದ, ನನ್ನಿಂದ ಸಪರೇಟ್ ಆದ ಬಾಹ್ಯ ಶಕ್ತಿ. ಆದರೆ ಅವು ಪರಮ ಸತ್ಯನ ಬೇರೆ ಅಲ್ಲ. ಯಾಕೆ ಬೇರೆ ಅಲ್ಲ? ಭಗವಂತನಿಂದ ಬಂದಿದ್ದು. ಸೊ ಹಾಗಾಗಿ ಮೊದಲು ಭಗವಂತನಲ್ಲಿ ಇದ್ದಿದ್ದು ಅವು, ಆಮೇಲೆ ಬಂದಿದೆ ಅಲ್ವಾ? ಸೊ ಹಾಗಾಗಿ ಇದು ಭಗವಂತನಿಂದ ಬಂದಿರತಕ್ಕಂಥದ್ದು ಮತ್ತು ಬೇರೆ ಅಲ್ಲ ಭಗವಂತನಿಂದ, ಆದರೆ ಬೇರೆಯೂ ಹೌದು. ಇದನ್ನ ಅರಿತುಕೊಳ್ಳಿಕ್ಕೆ ಇದಕ್ಕೆ ಬುದ್ಧಿ ಸಾಲದಂತೆ ಕೆಲವರಿಗೆ. ಯಾಕೆಂದ್ರೆ ಅವರಿಗೆ ಗ್ರಹಿಸ್ಲಿಕ್ಕೆ ಆಗಲ್ಲ. ಇದನ್ನು ಅರ್ಥ ಮಾಡಿಕೊಳ್ಳದೆ ವ್ಯಕ್ತಿಯು ಭಯದಿಂದ ಜೀವಿ ಮತ್ತು ಜಗತ್ತು ಎಂಬುದೆಲ್ಲ ಸುಳ್ಳು ಎಂದು ನಿರ್ಣಯಿಸುತ್ತಾನೆ. ಅಂದ್ರೆ ಇಲ್ಲಿ ಮಾಯಾವಾದಿ ತತ್ವ. ಅಂದ್ರೆ ಅಲ್ಲಿ ಏನ್ ಹೇಳ್ತದೆ? ಮಾಯಾವಾದಿ ತತ್ವ ಬ್ರಹ್ಮ ಸತ್ಯ, ಜಗನ್ಮಿಥ್ಯ. ಜಗನ್ನಂದ್ರೆ ಏನಿದೆ? ಜಗತ್ತಂದ್ರೆ ಅಲ್ಲಿ ಏನಿದೆ? ಜಗತ್ತಿನಲ್ಲಿ ಐಹಿಕ ಸೃಷ್ಟಿಯಲ್ಲಿ ಐಹಿಕ ಜಗತ್ತು ಮತ್ತು ಜೀವಾತ್ಮರಿದ್ದಾರೆ ಅಲ್ವಾ? ಈ ಐಹಿಕ ಪ್ರಪಂಚದಲ್ಲಿ ಯಾರಿದ್ದಾರೆ? ಹರೇ ಕೃಷ್ಣ. ಜೀವಾತ್ಮ ಮತ್ತು ಪ್ರಕೃತಿ. ಕಾಂಬಿನೇಷನ್. ಸೊ ಜೀವಾತ್ಮ ಇದೆ, ಅದು ಜೀವಾತ್ಮ ಅಂದ್ರೆ ಪರಾಶಕ್ತಿ, ಪ್ರಕೃತಿ ಅಂದ್ರೆ ಅಪರಾಶಕ್ತಿ. ಸೊ ಅಪರಾಶಕ್ತಿ ಅಂದ್ರೆ ಕೀಳು ಶಕ್ತಿ. ಸೊ ಇದು ಕಾಂಬಿನೇಷನ್ ಈ ಐಹಿಕ ಜಗತ್ತು. ಇಲ್ಲಿ ಅವ್ರೇನ್ ಹೇಳ್ತಾರೆ? ಯಾರಿಗಿದು ಅರ್ಥ ಆಗೋದಿಲ್ಲ. ಸೈಮಲ್ಟೇನಿಯಸ್ಲಿ ಒನ್ ಅಂಡ್ ದ ಸೇಮ್. ಜೀವಿಗಳು ಜಗತ್ತು ಪರಮಾತ್ಮನಿಂದ ಭಗವಂತನಿಂದ ಬೇರೆ ಆದವು ಮತ್ತು ಬೇರೆ ಅಲ್ಲದವು ಕೂಡ. ಇದನ್ನು ಗ್ರಹಿಸ್ಲಿಕ್ಕೆ ಆಗಲ್ಲ. ಅವ್ರೇನ್ ಹೇಳ್ತಾರೆ? ಹಗ್ಗವನ್ನು ಹಾವೆಂದು ಭ್ರಮಿಸುವ ಉದಾಹರಣೆಯನ್ನು ಶಂಕರಾಚಾರ್ಯ ನೀಡುತ್ತಾರೆ. ಹಾಗೆಯೇ ಕಪ್ಪೆ ಚಿಪ್ಪನ್ನು ಬಂಗಾರವೆಂದು ಭ್ರಮಿಸುವ ಉದಾಹರಣೆಯನ್ನು ಅವರು ಹಲವು ಸಲ ನೀಡುವುದುಂಟು. ಅಂದ್ರೆ ಏನ್ ಹೇಳ್ತಾರೆ? ಹಗ್ಗವನ್ನು ಹಾವು, ಇದು ಭ್ರಮೆ. ಹಗ್ಗವನ್ನು ಹಾವೆಂದು ಭ್ರಮಿಸುವುದೇನು? ಭ್ರಮೆ. ಅವರೇನ್ ಹೇಳ್ತಾರೆ? ಐಹಿಕ ಜಗತ್ತು, ಜೀವಾತ್ಮರು ಇವರೆಲ್ಲ ಭ್ರಮೆ ಅಂತ ಹೇಳ್ತಾರೆ. ಆಮೇಲೆ ಕಪ್ಪೆ ಚಿಪ್ಪಿನ ಉದಾಹರಣೆ ಕೊಡ್ತಾರೆ. ಕಪ್ಪೆ ಚಿಪ್ಪು ಅದು ಮತ್ತೆ ಚಿನ್ನ ಒಂದೇ ಬಣ್ಣ ಇರ್ತದೆ ಅಂತೆ. ಸೊ ಕಪ್ಪೆ ಚಿಪ್ಪನ್ನೇ ಚಿನ್ನ ಅಂತ ಎಣಿಸ್ತಾರೆ. ಸೊ ಹೀಗಾಗಿ ಇಲ್ಲಿ ಶಂಕರಾಚಾರ್ಯ ತಪ್ಪರ್ಥ ಮಾಡಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಅವನ್ನು ಅನ್ವಯ ಕ್ರಮದಲ್ಲಿ ಹೀಗೆ ಸರಿಯಾದ ಕ್ರಮದಲ್ಲಿ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂದ್ರೆ, ಜೀವಿಯು ಅವನ ಮೂಲ ಸ್ವರೂಪ ಸ್ಥಿತಿಯಲ್ಲಿ ಶುದ್ಧಾತ್ಮ ಅಲ್ವಾ? ಜೀವಾತ್ಮ ಯಾವಾಗ್ಲೂ ಭಗವಂತನ ಲೋಕದಲ್ಲಿ ಇದ್ದಾಗ ಶುದ್ಧ ಆತ್ಮ. ಅವನಿಗೆ ಯಾವ ಈ ಐಹಿಕ ಲೋಕದ
ಮೂರು ಗುಣಗಳು ಕೂಡ ಅಂಟಿಕೊಂಡಿರೋದಿಲ್ಲ. ಯಾವಾಗ ಅವನು ಭಗವಂತನ ಲೋಕದಲ್ಲಿ ಇದ್ದಾಗ ಅವನು ಶುದ್ಧಾತ್ಮ. ಆದರೆ ಅವನು ಐಹಿಕ ಲೋಕಕ್ಕೆ ಬಂದ ಕೂಡಲೇ ಏನಾಗುತ್ತೆ, ಮೂರು ಗುಣಗಳ ಜೊತೆ ಅವನಿಗೆ ಸಂಬಂಧ ಆಗತ್ತೆ. ಅವಾಗ ಅವನು ಏನ್ ತಿಳಿತಾನೆ, ನಾನೇ ದೇಹ, ದೇಹವೇ ನಾನು ಅಂತ ತಿಳಿದ್ಬಿಡ್ತಾನೆ. ಅದೇ ಹಗ್ಗವನ್ನು ಹಾವೆಂದು ಭಾವಿಸುವುದು. ಹಗ್ಗವನ್ನು ಹಾವೆಂದು ಭಾವಿಸುವುದಂದ್ರೆ ಏನು, ನನ್ನ ದೇಹ ಇದೆ, ಇದು ನಾನು ದೇಹ, ನಾನು ಆತ್ಮ ಅಲ್ಲ ಅಂತ ತಿಳ್ಕೊಳ್ಳೋದು. ಆತ್ಮದ ಅರಿವೇ ಇಲ್ಲ, ಈ ದೇಹವೇ ನಾನು ಅಂತ ತಿಳ್ಕೊಳ್ಳೋದು. ಹಗ್ಗವನ್ನು ಹಾವೆಂದು ತಿಳ್ಕೊಳ್ಳೋದು. ಕಪ್ಪೆ ಚಿಪ್ಪವನ್ನು ಬಂಗಾರವೆಂದು ತಿಳ್ಕೊಳ್ಳೋದು, ಅದು ಕೂಡ ಸೇಮ್. ಅಂದ್ರೆ ತಪ್ಪಾಗಿ ತಿಳಿದುಕೊಳ್ಳೋದು. ಒಂದು ವಸ್ತುವನ್ನ ಇನ್ನೊಂದೆಂದು ಭಾವಿಸಿದಾಗ ರೂಪಾಂತರ ಸಿದ್ಧಾಂತವನ್ನು ಒಪ್ಪಿಕೊಳ್ಳಲಾಗುತ್ತದೆ. ಸೊ ಇದನ್ನೇ ಶಂಕರಾಚಾರ್ಯರಿದ್ದಾರೆ, ಅವ್ರು ತಪ್ಪನ್ನ ಭ್ರಮಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಆಕ್ಚುಲಿ ಏನು ಅಂತಂದ್ರೆ, ಇಲ್ಲಿ ಜೀವಾತ್ಮ ತನ್ನ ದೇಹವನ್ನ ಅವನು ತಾನೇ ದೇಹ ಅಂತ ತಿಳ್ಕೊಂಡಿದ್ದ ತಪ್ಪು. ಅದು ತಪ್ಪನ್ನು ತಿಳ್ಕೊಂಡಾಗ ಈ ರೀತಿ ಆಗತ್ತೆ. ವಾಸ್ತವವಾಗಿ ದೇಹವು ಜೀವಿಯಲ್ಲ, ಇದು ನಮಗ್ ಗೊತ್ತಿದೆ ಅಲ್ವಾ. ಸೊ ವಾಸ್ತವ ಟ್ರೂತ್ ಒಳಗೆ ದೇಹ ಜೀವಿನ? ಇಲ್ಲ ಮಾತಾಜಿ. ಅಂದ್ರೆ ಜೀವಿ ಯಾರು? ಆತ್ಮ. ಆತ್ಮ. ಸೊ ಇದು ವಾಸ್ತವಿಕತೆ. ಆದರೆ ರೂಪಾಂತರ ಸಿದ್ಧಾಂತ ಏನ್ ಹೇಳ್ತದೆ, ದೇಹವನ್ನು ಜೀವಿ ಎಂದು ಒಪ್ಪಿಕೊಳ್ಳುತ್ತದೆ. ಪ್ರತಿಯೊಬ್ಬ ಬದ್ಧ ಜೀವಿಯು ಈ ರೂಪಾಂತರ ಸಿದ್ಧಾಂತದಿಂದ ಕಲುಷಿತನಾಗಿದ್ದಾನೆ. ಈ ತರ ರಾಂಗ್ ಕನ್ಸೆಪ್ಟ್ ಇದೆ. ದೇಹವೇ, ಯಾರನ್ನಾರು ನೀವು ಕೇಳಿ ಹೊರಗೆ, ಕೃಷ್ಣ ಕಾನ್ಶಿಯಸ್ ಬಂದವರಿಗೆ ಗೊತ್ತಿದೆ ನಾನು ದೇಹ ಅಲ್ಲ, ನಾನು ಆತ್ಮ. ಆದರೆ ಯಾರು ಭಗವದ್ಗೀತೆ ಓದ್ಲಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಕೃಷ್ಣ ಪ್ರಜ್ಞೆ ಇಲ್ಲ, ಅವ್ರಿಗೆ ಗೊತ್ತಾಗ್ತದ್ಯಾ ಅದೇನು ಆತ್ಮ? ಇಲ್ಲ, ಗೊತ್ತಾಗೋದಿಲ್ಲ. ಕಣ್ಣಿಗೇನು ಕಾಣೋದಿಲ್ಲ, ಏನಿಲ್ಲ, ನೀವು ಏನೇನೋ ಹೇಳ್ತಿದ್ದೀರಿ ಅಂತ ಹೇಳ್ತಾರೆ ಅಲ್ವಾ. ಹೌದು ಮಾತಾಜಿ. ಹರೇ ಕೃಷ್ಣ. ಇನ್ನು ತುಂಬಾ ಇದೆ, ಇವತ್ತು ಮಾಡ್ಲಿಕ್ಕೆ ಮುಗೀತದ್ಯಾ? ಇದೆಷ್ಟೆಲ್ಲ ಇದೆ, ತುಂಬಾ ಇದೆ ನೋಡಿ. ಇದಾಗತ್ತಾ ಇಷ್ಟು? ಇದು ನಾಳೆ ಮಾಡೋಣಮ್ಮ. ಹರೇ ಕೃಷ್ಣ. ಹಾ ಮಾತಾಜಿ. ಆಯ್ತು ಮಾತಾಜಿ. ಕೃಷ್ಣ.